वासुदेवाय। ओम नमो भगवते वासुदेवाय। नारायणं नमस्कृत्यं नारायण नमस्कृत्य नरं चैव नरोत्तमं वेदं सरस्वती व्यासं ततो जयो मुदीरये। प्रायुषु अभद्रेषु सप्रायेषु भद्रेषु अभद्रेषु नित्यं भागवत सेवया भागवते सेवया पति उत्तमा श्लोके भगवती भवति नैष्ठिके कृष्णाय वासुदेवाय कृष्णाय वासुदेवाय देवकी नंदनाय च देवकी नंदनाय च गोपकुमाराय गोविन्दाय नमो नमः। गोविन्दाय नमो नमः। जय श्री कृष्ण चैतन्य अद्वैत गदाधर श्रीवासादि हरे राम कृष्ण कृष्ण हरे कृष्णा हरे राम हरे राम 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 हरे 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 कृष्णा हरे हरे कृष्णा कृष्ण कृष्ण हरे राम हरे राम हरे राम राम हरे 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 कृष्णा हरे हरे कृष्ण कृष्ण हरे 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 राम 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 हरे 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 कृष्ण। ಹರೇ ಕೃಷ್ಣ. ಸೊ ಶ್ಲೋಕ 32 ಅಲ್ವಾ? 32 33 ಅನ್ಮ್ಯೂಟ್ ಮಾಡ್ಕೊಂಡು ಯಾಕೆ ಕೆಮ್ತೀರಿ? 31 ಮಾತಾಜಿ. No Mataji, 32, 33. 33 ದಯವಿಟ್ಟು ಎಲ್ಲರಲ್ಲಿ ವಿನಂತಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೋಬೇಕು. ನೋಡಿ, ಈಗ ಒಬ್ಬರದ್ದು ಯಾವ್ದು ತುಂಬಾ ನಾಯ್ಸ್ ಬರ್ತಾ ಇದೆ. ಗಾಯತ್ರಿ ಎಂ ಅಲ್ವಾ? ಅಂಡ್ ಕೋ ಹೋಸ್ಟ್ಗಳು ಪ್ಲೀಸ್ ಟೇಕ್ ಕೇರ್. ಲಲಿತಾ ಅವ್ರು ಯಾವಾಗ್ಲೂ ಅನ್ಮ್ಯೂಟ್ ಮಾಡ್ತಾ ಇರ್ತಾರೆ. ಲಲಿತಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಮಾತಾಜಿ ನಂದು ಮ್ಯೂಟ್ ಅಲ್ಲೇ ಇದೆ, ಏನು ಸೌಂಡು ಇಲ್ಲ. ಬ್ರಹ್ಮಾದಯೋ ಬಹುತಿಥಂ ಯದಪಾಂಗ ಮೋಕ್ಷ ಮೋಕ್ಷ ಕಾಮಸ್ತಪಃ ಸಮಚರನ್ ಭಗವತ್ ಪ್ರಪನ್ನಾಃ ಆಶ್ರೀಶ್ರವಾಸ ಸಮರವಿಂದವನಂ ವಿಹಾಯ ಯತ್ಪಾದಸೌಭಗಮಲಂ ಭಜತೇನುರಕ್ತಾ ತಸ್ಯಾಹಮಬ್ಜುಕುಲಿಶಾಂಕುಶಕೇತುಕೇತೈಃ ಶ್ರೀಮತ್ಪದೈರ್ಭಗವತಃ ಸಮಲಂಕೃತಾಂಗೀ ದೀನತ್ಯರೋಚ ಉಪಲಭ್ಯ ತತೋ ವಿಭೂತಿಂ ಲೋಕಾನ್ ಸಮಾಂ ವ್ಯಸ್ರಜದುತ್ಸಂ ಯತಿಂ ತದಂತೆ ಬ್ರಹ್ಮಾದಯೋ ಬಹುತಿಥಂ ಯದಪಾಂಗ ಮೋಕ್ಷ ಕಾಮಸ್ತಪಃ ಸಮಚರನ್ ಭಗವತ್ ಪ್ರಪನ್ನಾಃ
आश्री स्ववासमरविन्दवनं विहाय यत्पादसौभगमलं भजतेऽनुरक्ता तस्याहमब्जकुलिशाङ्कुशकेतुकेतैः श्रीमत्पदैर्भगवता समलङ्कृताङ्गी तीनत्यरोच उपलभ्य ततो विभूतिम् लोकान् समां व्यस्रजदुत्सायतीं तदन्ते ಸುಮನ ನಾಯಕ್ ಅವ್ರೆ ಎಸ್ ಲಜಿತಾ ಅವ್ರೆ ಓದಿ ಸುಮನ ನಾಯಕ್ ಬ್ರಹ್ಮಾದಯೋ ಬಹುತಿತಂ ಯದಪಾಂಗಮೋಕ್ಷ ಕಾಮಾಸ್ತಫಃ ಸಮಚರನ್ ಭಗವತ್ ಪ್ರಪನ್ನಾಃ सा श्रीः स्ववासमरविन्द वनं विहाय यत्पादसौभगमलं भजतेऽनुरक्ता तस्याहमब्जकुलिशाङ्कुशकेतुकेतैः श्रीमत्पदैर्भगवतः समलङ्कृताङ्गी त्रीनत्यरोच उपलभ्य ततो विभूतिम् लोकान् समां यस्रजदुत्स्मयतीं तदन्ते. ಹರೇ ಕೃಷ್ಣ. ಸುಮನಾ ಪ್ರಸಾದ್ ಅವರೇ ಓದ್ತಿರೋ ಶ್ಲೋಕನ ಮ್ಯಾಮ್? ಸುಮನಾ ಪ್ರಸಾದ್. ಹರೇ ಕೃಷ್ಣ. ಲಕ್ಷ್ಮೀ ಓದ್ತೀರಾ ಶ್ಲೋಕ? ಓದಿ ಓದಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಾದಯೋ ಬಹುತಿತಂ ಯದಪಾಂಗ ಮೋಕ್ಷ ಕಾಮಾಸ್ತಪಃ ಸಮಚರನ್ ಭಗವತ್ ಪ್ರಪನ್ನಾಃ सा श्री स्ववासमरविन्दवनं विहाय यत्भागसौभगमलं भजतेऽनुरुक्ता तस्याहमब्जकुलिशाङ्कुशकेतुकेतैः श्रीमद्भदैर्भगवतः समलङ्कृताङ्गी त्रीनत्यरोच उपलभ्य ततो विभूतिं लोकान् समां विसृजदुत्सयतीं तदन्ते. हरे कृष्ण माताजी. ಒಂದ್ ನಿಮಿಷ ರೀ. ಲಕ್ಷ್ಮೀ ಕಾಂತರಾವ್ ಕುಲಕರ್ಣಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಆವಾಗ್ಲಿಂದ ಅನ್ಮ್ಯೂಟ್ ಮಾಡಿದಾಗಲೆಲ್ಲ ನೀವು ಮ್ಯೂಟ್ ಮಾಡಿದಾಗಲೆಲ್ಲ ಅನ್ಮ್ಯೂಟ್ ಮಾಡ್ತಾ ಇದ್ರಿ. ಹಾ ಎಸ್. ಹರೇ ಕೃಷ್ಣ. ಪ್ರಭುಜಿಗಳಿಗೆ ಯಾರಿಗಾದ್ರು ಇಷ್ಟ ಇದ್ರೆ ಆಂಟ್ರೆಸ್ ಮಾಡಿ ಪ್ಲೀಸ್. ಸತ್ಯನಾರಾಯಣ್ ಪಿ ವಿ ಪ್ರಭುಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ ಪ್ರಭುಜಿ. ಬ್ರಹ್ಮದಯೋ ಬಹುತಿತಂ ಯದಪಾಂಗ ಮೋಕ್ಷ ಕಾಮಾಸ್ತಪಃ ಸಮಚರನ್ ಭಗವತ್ ಪ್ರಪನ್ನಾ सा श्रीं स्ववासमरविन्दनं विहाय यत्पादसौभगमलं भजस्तेऽनुरक्तां तस्याहमद्कुलिशाङ्कुशकेतुकेतैः श्रीमद्भैर्भगवतः समलङ्कृताङ्गी श्रीनद्यरोचरुपलभ्य ततो विभूतिम् लोकान् समां विसृजदुत्सयतीं तदन्ते. हरे कृष्ण. ಹರೇ ಕೃಷ್ಣ. ಮಂಜುಳಾ ಗೋಪಾಲಯ್ಯ ಓದ್ತೀರಾ ನೀವು? ಶ್ಲೋಕ ಓದ್ತೀರಾ? ನಿನ್ನೆ ಓದೋದಕ್ಕೆ ಮಾಡ್ಕೊಡಿ. ಅವ್ರು ಓದಿದ್ದಾರೆ ನಿನ್ನೆ. ನಾನು ಓದ್ತೀನಿ ಮಾತಾಜಿ. ನಿನ್ನೆ ಯಾರು ಓದಿಲ್ವೋ ಅವ್ರು ಓದ್ಬೇಡಿ ಪ್ಲೀಸ್. ಬೇರೆಯವ್ರು ಕೊಡೋಣ ಎಲ್ರಿಗೂ. ಬ್ರಹ್ಮ ಮಾತಾಜಿ ನಾನ್ ಗೀತಾ ಓದೇ ಇಲ್ಲ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನವ್ಯ KS ಅವ್ರು ಓದಿಲ್ಲ ಅಲ್ವಾ? ಓದ್ತೀನಿ ಮಾತಾಜಿ ನಾನು. ಬ್ರಹ್ಮಾದಯೋ ಬಹುತಿತಂ ಯದಪಾಂಗ ಮೋಕ್ಷ ಕಾಮಸ್ತಪಃ ಸಮಚರನ್ ಭಗವತ್ ಪ್ರಪನ್ನಃ सा श्री सवास समरविन्दन विहाय यत्पादसौभगमलं भजतेऽनुरक्ता
तस्याहमब्ज कुलिशाङ्कुशकेतुकेतैः श्रीमत्पदैर्भगवतः समलाङ्कृताङ्गी श्रीनत्यरोच उपलभ्य ततो विभूतिं लोकान् समां व्यसजदस्म यतीं तदन्ते. ಹರೇ ಕೃಷ್ಣ. ಹರೇ ಹೇಳ ಮಾತಾಜಿ. ಎಸ್ ಲಜಿತಾ ಅವರೇ. ಹರೇ ಕೃಷ್ಣ ಲಜಿತಾ ಅವ್ರೆ, ಇದ್ದೀರಾ? ಇದ್ದೆ ಮ್ಯಾಮ್, ಇದ್ದೆ, ಸಾರಿ. okay. ಶೋಭಾ ಸಂತೋಷ್ ಅವರೇ ಓದ್ತೀರಾ ಮ್ಯಾಮ್? ವಸಂತಿ ಕಂಚನ್ ಅವರೇ ಓದ್ತೀರಾ? ಹರೇ ಕೃಷ್ಣ. ನಾನು ಓದ್ತೀನಿ ಮಾತಾಜಿ. ಯಾರು ಹೊಸಬ್ರು ಅವ್ರು ಕೊಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಶೋಭಾ ಸಂತೋಷ್ ಅವರೇ ಓದ್ತೀರಾ? ಅಕ್ಷತಾ ದಯಾ ಶೆಟ್ಟಿ ಅವರೇ ಓದ್ತೀರಾ ನೀವು? ಹರೇ ಕೃಷ್ಣ. ಓಕೆ. ಗಾಯತ್ರಿ ಎಂ ಅವರೇ ಓದ್ತೀರಾ? ಗಾಯತ್ರಿ ಎಂ. ಹರೇ ಕೃಷ್ಣ. ಎಂ ಜಯಲಕ್ಷ್ಮಿ ಮಾತಾಜಿ ನೀವೇ ಓದಿ ಮ್ಯಾಮ್. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಾದಯೋ ಬಹುಜಿತಂ ಯದೋಪಾಂಗ ಮೋಕ್ಷ ಕಾಮಸ್ತಪಃ ಸಮಚರನ್ ಭಗವತ್ ಪ್ರಪನ್ನ ಸಾಶ್ರೀ ಸುವಾಸಮರವಿಂದವನಂ ವಿಹಾಯ ಯತ್ಪಾದಸೌ ಮಲಂ ಭಜತೇನುರಕ್ತ ತಸ್ಯಾಹಮಬ್ಜ ಕುಲಿತಾಂಕುಶ ಕೇತುಕೇತೈ ಶ್ರೀಮತ್ಸ್ವೈ ಭಗವತಃ ಸಮಲಂಕೃತಾಂಗೀ ಶ್ರೀನತ್ಯರೋಚ ಉಪಲಭ್ಯ ತಥೋ ವಿಭೂತಿಂ ಲೋಕಾನ್ ಸಮಾಂ ವ್ಯಸ್ಯಜರುತ್ಸಯತೀಂ ತದಂತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಕ್ಷತ್ ಯಾವ್ದು ಬ್ಯಾಕ್ಗ್ರೌಂಡ್ ವಾಯ್ಸ್ ಇದೆ? ಅಕ್ಷತಾ ದಯಾ ಶೆಟ್ಟಿ ಅವರೇ, ಶಬ್ದಗಳ ಅರ್ಥ ಓದ್ತೀರಾ ನೀವು? ಓದ್ಲಾ ಮಾತಾಜಿ? ಶಬ್ದಗಳ ಅರ್ಥ ಓದಿ ಮ್ಯಾಮ್. ಶ್ಲೋಕ ಓದ್ಲಾ? ಓದಿ ಮ್ಯಾಮ್, ಶಬ್ದಗಳ ಅರ್ಥ ಓದಿ ಮ್ಯಾಮ್. ಓದಿ ಓದಿ. ಶಬ್ದಗಳ ಅರ್ಥನಾ? ಓಕೆ. ಬ್ರಹ್ಮ ಆದಯ ಬ್ರಹ್ಮನಂತಹ ದೇವತೆಗಳು ಬಹುತಿತಂ ಅನೇಕ ದಿನಗಳು ಯತ್ ಯಾವ ಭಾಗ್ಯ ದೇವತೆ ಲಕ್ಷ್ಮಿಯ ಅಪಾಂಗ ಮೋಕ್ಷ ಕುಡಿನೋಟದ ಅನುಗ್ರಹ ಕಾಮಾಹ ಅಪೇಕ್ಷೆಯುಳ್ಳವರಾಗಿ ತಪಃ ತಪಸ್ಸುಗಳನ್ನು ಸಮಚರನ್ ಆಚರಿಸುತ್ತಾ ಭಗವತ್ ದೇವೋತ್ತಮ ಪುರುಷನಿಗೆ ಪ್ರಪನ್ನಾಹ ಶರಣು ಹೋಗಿ ಸಾ ಅವಳು ಶ್ರೀಹಿ ಲಕ್ಷ್ಮೀ ದೇವಿಯು ಸ್ವವಾಸಂ ತನ್ನ ವಾಸಸ್ಥಾನವಾದ ಅರವಿಂದವನಂ ಕಮಲ ಪುಷ್ಪದ ವನವನ್ನು ವಿಹಾಯ ತೊರೆದು ಯತ್ ಯಾರ ಪಾದಗಳ ಸೌಭಗಂ ಸಕಲಾನಂದವನ್ನು ಅಲಂ ನಿಸ್ಸಂಕೋಚವಾಗಿ ಭಜತೆ ಆರಾಧಿಸುತ್ತಾಳೆ ಅನುರಕ್ತ ಆಸಕ್ತಳಾಗಿ ತಸ್ಯ ಅವನ ಅಹಂ ನಾನು ಅಬ್ಜ ತಾವರೆ ಕುಲಿಶ ವಜ್ರಾಯುಧ ಅಂಕುಶ ಆನೆಗಳನ್ನು ನಡೆಸಲು ಬಳಸುವ ಆಯುಧ ಕೇತು ಧ್ವಜ ಕೇತೈಹೆ ಚಿಹ್ನೆಗಳಿಂದ ಶ್ರೀಮತ್ ಸಕಲೈಶ್ವರ್ಯ ಯುಕ್ತವಾದ ಪದೈಹೆ ಪಾದಗಳಡಿಯಿಂದ ಭಗವತಃ ದೇವೋತ್ತಮ ಪುರುಷನ ಸಮಲಂಕೃತ ಅಂಗಿ ಅಲಂಕೃತವಾದ ಉಳ್ಳವಳು ತ್ರೀನ್ ಮೂರು ಅತಿ ಮೀರಿ ಅರೋಚೆ ಸುಂದರವಾಗಿ ಅಲಂಕಾರಗೊಂಡೆನು ಉಪಲಭ್ಯ ಪಡೆದು ತತಃ ಆಮೇಲೆ ವಿಭೂತಿಂ ವಿಶಿಷ್ಟ ಶಕ್ತಿಗಳನ್ನು ಲೋಕಗಳನ್ನು ಸಹ ಅವನು ಮಾಂ ನನ್ನನ್ನು ವ್ಯಸೃಜತ್ ತೊರೆದನು ಉತ್ಸ್ಯಯತೀಂ ಅಹಂಕಾರ ಹೊಂದಿದಾಗ ತತ್ ಅಂತೆ ಕೊನೆಯಲ್ಲಿ. ಓದಿ ಮ್ಯಾಮ್, ಅನುವಾದ ಓದಿ ಮ್ಯಾಮ್. ಅನುವಾದ. ಬ್ರಹ್ಮನಂತಹ ದೇವತೆಗಳೂ ಸಹ ಯಾವ ಲಕ್ಷ್ಮಿಯ ಕೃಪಾದೃಷ್ಟಿಯನ್ನು ಅಪೇಕ್ಷಿಸುವರೋ ಮತ್ತು ಯಾವ ಲಕ್ಷ್ಮಿಗಾಗಿ ದೇವೋತ್ತಮ ಪರಮಪುರುಷನಿಗೆ ಅನೇಕ ದಿನ ಅವರು ಶರಣಾಗತರಾದರೋ ಅಂತಹ ಲಕ್ಷ್ಮಿಯು ಕಮಲವನದ ಸ್ವಧಾಮವನ್ನು ತ್ಯಜಿಸಿ ಕೃಷ್ಣನ ಪಾದಾರವಿಂದಗಳ ಸೇವೆಯಲ್ಲಿ ನಿರತಳಾಗಿದ್ದಳು. ಧ್ವಜ ವಜ್ರಾಯುಧ ಅಂಕುಶ ಮತ್ತು ಕಮಲ ಪುಷ್ಪಗಳು ಭಗವಂತನ ಪಾದ ಕಮಲಗಳ ಚಿಹ್ನೆಗಳಾಗಿದ್ದು ಆ ಲಕ್ಷಣಗಳಿಂದ ವಿಭೂಷಿತಳಾಗಿ 3 ಲೋಕಗಳ ಭಾಗ್ಯವನ್ನು ಕ್ರಮಿಸುವ ವಿಶಿಷ್ಟ ಶಕ್ತಿಯನ್ನು ನಾನು ಹೊಂದಿದವಳಾಗಿದ್ದೆ. ಆದರೆ ಕೊನೆಯಲ್ಲಿ ನಾನು ಎಷ್ಟೊಂದು ಅದೃಷ್ಟವಂತಳೆಂದು ಭಾವಿಸಿಕೊಳ್ಳುತ್ತಿರುವಾಗಲೇ ಭಗವಂತ ನನ್ನನ್ನು ಬಿಟ್ಟು ಹೋದನು.
ಹರೇ ಕೃಷ್ಣ ಮಾತಾಜಿ. ಸುಚಿತ್ರ ಶೆಣೈ ಅವರೇ ಒಂದು ಪ್ಯಾರಾಗ್ರಾಫ್ ಭಾವಾರ್ಥ ಓದಿಮ್ಮ. ಸುಚಿತ್ರ ಶೆಣೈ ಅವರೇ ಅನ್ಮ್ಯೂಟ್ ಮಾಡ್ಕೊಂಡಿದ್ರೆ ಓದ್ತೀರಾ? ಓದ್ತೇನೆ. ಓದಿಮ್ಮ ಒಂದು ಪ್ಯಾರಾಗ್ರಾಫ್. ಜಗತ್ತಿನ ಸಮೃದ್ಧಿ ಮತ್ತು ಚಿರು ಭಗವತ್ ಅನುಗ್ರಹದಿಂದ ಜೋರಾಗಿ ಓದಿಮ್ಮ. ಸ್ವರ ಸರಿಲ್ಲ. ಸರಿ, ಬೇರೆಯವ್ರು ಕೊಡೋಣಮ್ಮ. ಧ್ಯಾನ ಅವರೇ ಓದ್ತೀರಾ? ಧ್ಯಾನ ಅವರೇ ಓದ್ತೀರಾ? ಧ್ಯಾನ ಅವರೇ ಅನ್ಮಿಟ್ ಮಾಡ್ಕೊಂಡು ಓದ್ತೀರಾ ಬೇಗ. ರಾಜು ರಾಜು ತಂಬಟ್ ಅವರೇ ಓದಿ ಪ್ರಭುಜಿ. ಓದ್ತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದ್ತೀನಿ. ಜಗತ್ತಿನ ಸಮೃದ್ಧಿ ಮತ್ತು ಚೆಲುವು ಭಗವದ್ ಅನುಗ್ರಹದಿಂದ ವರ್ಧಿಸಬಹುದೇ ಹೊರತು ಮಾನವ ನಿರ್ಮಿತ ಯೋಜನೆಗಳಿಂದಲ್ಲ. ಶ್ರೀಕೃಷ್ಣ ಈ ಭೂಲೋಕದಲ್ಲಿದ್ದಾಗ ಆತನ ಪಾದಕಮಲಗಳ ವಿಶೇಷ ಲಕ್ಷಣಗಳು ಭೂಮಿಯ ಮೇಲೆ ಮೂಡಿದ್ದವು. ಅದರ ಅನುಗ್ರಹದ ಪರಿಣಾಮದಿಂದ ಭೂಮಂಡಲ ಸಾಧ್ಯವಾದಷ್ಟು ಪರಿಪೂರ್ಣವಾಗಿತ್ತು. ಎಂದರೆ ನದಿಗಳು, ಸಾಗರಗಳು, ಅರಣ್ಯಗಳು, ಗಿರಿಗಳು ಮತ್ತು ಗಣಿಗಳು ಮಾನವರ ಮತ್ತು ಪ್ರಾಣಿಗಳ ಅವಶ್ಯಕತೆಗಳನ್ನು ಪೂರೈಸುವ ಆಕರಗಳಾಗಿದ್ದವು. ತಮ್ಮ ತಮ್ಮ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದವು. ಆದ್ದರಿಂದ ಈ ಜಗತ್ತಿನ ಸಂಪತ್ತು ಬ್ರಹ್ಮಾಂಡದ 3 ಲೋಕಗಳ ಸಕಲೈಶ್ವರ್ಯಕ್ಕಿಂತ ಮಿಗಿಲಾಗಿತ್ತು. ಆದ್ದರಿಂದ ಭಗವಂತನ ಅನುಗ್ರಹವು ಸದಾ ಭೂಮಿಯ ಮೇಲಿರಲೆಂದು ನಾವು ಪ್ರಾರ್ಥಿಸಬೇಕು. ಆದ್ದರಿಂದ ಆತನ ನಿರ್ವ್ಯಾಜ ಕರುಣೆಗೆ ದೊರೆತು ಸಕಲ ಜೀವನಾವಶ್ಯಕತೆಗಳು ಒದಗಿ ಸಂತೋಷವಾಗಿರಬಹುದು. ಭಗವಂತನು ಈ ಭೂಮಿಗೆ ಬಂದ ಉದ್ದೇಶ ಮುಗಿದು ಸ್ವಧಾಮಕ್ಕೆ ಹಿಂತಿರುಗಿದ ಮೇಲೆ ಆತನನ್ನು ಈ ಭೂಮಿಯಲ್ಲೇ ತಡೆದುಕೊಳ್ಳುವುದು ಹೇಗೆ ಸಾಧ್ಯ ಎಂದು ಕೇಳಬಹುದು. ಭಗವಂತನನ್ನು ತಡೆದಿಡುವ ಅಗತ್ಯವೇ ಇಲ್ಲ ಎಂಬುದೇ ಅದಕ್ಕೆ ಉತ್ತರ. ಭಗವಂತ ಸರ್ವವ್ಯಾಪಿಯಾಗಿರುವುದರಿಂದ ನಾವು ಬಯಸಿದ್ದೇ ಆದರೆ ಆತ ನಮ್ಮೊಡನೆ ಇರುತ್ತಾನೆ. ಶ್ರವಣ, ಕೀರ್ತನ ಹಾಗೂ ಸ್ಮರಣೆ ಇತ್ಯಾದಿಗಳ ಮೂಲಕ ಆತನ ಭಕ್ತಿಪೂರ್ವಕ ಸೇವೆಯಲ್ಲಿ ನಾವು ನಿರತರಾಗಿದ್ದರೆ ಆತ ಸದಾ ನಮ್ಮೊಡನೆಯೇ ಇರುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜು ತಂಬೋಟ್ ಪ್ರಭುಜಿ ಓದಿ ಪ್ರಭುಜಿ. ಓದಿ ಪ್ರಭುಜಿ. ಭಗವಂತನ ಸಂಪರ್ಕವಿಲ್ಲದೆ ಯಾವ ವಸ್ತುವು ಈ ಜಗತ್ತಿನಲ್ಲಿ ಆ ಸಂಬಂಧ ಮೂಲವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ದೋಷರಹಿತ ಸೇವೆಯ ಮೂಲಕ ಆತನ ಸಂಬಂಧ ಹೊಂದುವುದನ್ನು ಮಾತ್ರ ನಾವು ಕಲಿತುಕೊಳ್ಳಬೇಕು. ಭಗವಂತನ ದಿವ್ಯ ಶಬ್ದ ಪ್ರತೀಕದ ಮೂಲಕ ನಾವು ಆತನೊಡನೆ ಸಂಬಂಧ ಹೊಂದಬಹುದು. ಭಗವಂತನ ಪವಿತ್ರ ನಾಮ ಮತ್ತು ಸ್ವತಃ ಭಗವಂತ ಒಂದೇ ಆದ್ದರಿಂದ ದೋಷರಹಿತವಾಗಿ ಆತನ ನಾಮ ಸಂಕೀರ್ತನೆ ಮಾಡುವವರು ಕೂಡಲೇ ಭಗವಂತನ ಸಾಕ್ಷಾತ್ಕಾರವಾಗಿದ್ದಾನೆ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬಹುದು. ರೇಡಿಯೋ ಧ್ವನಿಯ ಅಲೆಗಳ ಮೂಲಕ ನಾವು ಧ್ವನಿ ಸಂಬಂಧವನ್ನು ಭಾಗಶಃ ತಿಳಿದುಕೊಳ್ಳುವಂತೆ ದಿವ್ಯ ಶಬ್ದದ ಮೂಲಕ ನಾವು ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸಬಹುದು. ಈ ಯುಗದಲ್ಲಿ ಪ್ರತಿಯೊಂದು ಕಲಿಯು ಕಲ್ಮಶದಿಂದಾಗಿ ಮಲಿನವಾಗಿದೆ. ಭಗವಂತನ ಪುಣ್ಯನಾಮ ಸಂಕೀರ್ತನೆಯಿಂದ ನಾವು ಈ ಮಲಿನತೆಯಿಂದ ಪಾರಾಗಿ ದಿವ್ಯ ಸ್ನಾನಕ್ಕೇರಿ ಕ್ರಮೇಣ ದೈವತ್ವಕ್ಕೆ ಮರಳಬಹುದೆಂದು ಶಾಸ್ತ್ರಗಳಲ್ಲಿ ಹೇಳಿದೆ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಬೋಧಿಸಲ್ಪಟ್ಟಿದೆ. ದೋಷರಹಿತನಾಗಿದ್ದು ಭಗವಂತನ ಪುಣ್ಯನಾಮ ಸಂಕೀರ್ತನ ಮಾಡುವವನು ಭಗವಂತನಷ್ಟೇ ಪರಿಶುದ್ಧನು. ಜಗತ್ತಿನೆಲ್ಲ ಶುದ್ಧ ಭಕ್ತರ ಆಂದೋಲನ ನಡೆದರೆ ಈ ಜಗತ್ತಿನ ಕ್ಲೇಶಮಯ ಸ್ವರೂಪವು ಬದಲಾಯಿಸಬಹುದಾಗಿದೆ. ಭಗವಂತನ ಪುಣ್ಯನಾಮ ಸಂಕೀರ್ತನೆಯ ಪ್ರಭಾವದಿಂದ ಮಾತ್ರ ಕಲಿಯುಗವು ನಮ್ಮ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಎಸ್. ಸೊ ಭೂಮಿ ತಾಯಿ ಈ ತರ ಹೇಳ್ತಾಳೆ ಧರ್ಮನಿಗೆ. ಸೊ ಬ್ರಹ್ಮನಂತಹ ದೇವತೆಗಳು ಸಹ ಯಾವ ಲಕ್ಷ್ಮಿಯ ಕೃಪಾದೃಷ್ಟಿಯನ್ನು ಅಪೇಕ್ಷಿಸುವರು ಮತ್ತು ಯಾವ ಲಕ್ಷ್ಮಿಗಾಗಿ ದೇವೋತ್ತಮ ಪರಮಪುರುಷನಿಗೆ ಅನೇಕ ದಿನ ಅವರು ಶರಣಾಗತರಾದರು. ಅಂತಹ ಲಕ್ಷ್ಮಿಯು ಕಮಲವನದ ಸ್ವಧಾಮವನ್ನ ತ್ಯಜಿಸಿ ಕೃಷ್ಣನ ಪಾದಾರವಿಂದಗಳ ಸೇವೆಯಲ್ಲಿ ನಿರತಳಾಗಿದ್ದಳು. ಕೃಷ್ಣ ಈ ಭೂಮಿಯಲ್ಲಿ ಇದ್ದಾಗ ಧ್ವಜ, ವಜ್ರಾಯುಧ, ಅಂಕುಶ ಮತ್ತು ಕಮಲ ಪುಷ್ಪಗಳು ಭಗವಂತನ ಪಾದ ಕಮಲಗಳ ಚಿಹ್ನೆಗಳಾಗಿದ್ದು ಆ ಲಕ್ಷಣಗಳಿಂದ ವಿಭೂಷಿತಳಾಗಿ 3 ಲೋಕಗಳ ಭಾಗ್ಯವನ್ನು ಕ್ರಮಿಸುವ ವಿಶಿಷ್ಟ ಶಕ್ತಿಯನ್ನು ನಾನು ಹೊಂದಿದವಳಾಗಿದ್ದೆ. ಆದರೆ ಕೊನೆಯಲ್ಲಿ ನಾನು ಎಷ್ಟೊಂದು ಅದೃಷ್ಟವಂತಳೆಂದು ಭಾವಿಸಿಕೊಳ್ಳುತ್ತಿರುವಾಗಲೇ ಭಗವಂತ ನನ್ನನ್ನು ಬಿಟ್ಟು ಹೋದನು ಅಂತ ಭೂದೇವಿ ಇಲ್ಲಿ ಧರ್ಮನ ಹತ್ರ ಹೇಳ್ತಾ ಇದ್ದಾಳೆ. ಸೊ ನಾನು ತುಂಬಾ ಅದೃಷ್ಟವಂತಳಾಗಿದ್ದೆ, ಯಾಕೆಂದ್ರೆ ಸೊ ಭಗವಂತನ ಪಾದ ಕಮಲಗಳ ಸ್ಪರ್ಶ ಈ ಭೂಮಿಯ ಮೇಲೆ ಆಗಿದೆ. ಸೊ ವೃಂದಾವನದ ಮಣ್ಣಿನಲ್ಲಿ ಭಗವಂತನ ಪಾದ ಕಮಲಗಳು. ಸೊ ಹೇಗೆ ಧ್ವಜ,
ವಜ್ರಾಯುಧ, ಅಂಕುಶ ಮತ್ತು ಕಮಲ ಪುಷ್ಪಗಳು. ಸೊ ಭಗವಂತನ ಪಾದ ಕಮಲಗಳ ಚಿಹ್ನೆ. ಸೊ ಅದು ಈ ಭೂಮಿಯಲ್ಲೆಲ್ಲ ಆ ಚಿಹ್ನೆ ಉಳಿದಿದೆ. ಸೊ ಲಕ್ಷ್ಮಿ, ಸೊ ಯಾವಾಗ ಭಗವಂತ ಈ ವೃಂದಾವನದಲ್ಲಿ ಅವತರಿಸಿದ್ರು ಆವಾಗ್ಲಿಂದ ಲಕ್ಷ್ಮಿ ಕೂಡ ಇಲ್ಲಿ ಭಗವಂತನ ಸೇವೆಯನ್ನ ಮಾಡೋದಕ್ಕೆ ವೃಂದಾವನದಲ್ಲಿ ಬಂದಿದ್ಲು ಅಂತ ಹೇಳಿ. ಸೊ ಗೋಪಿಯರು ತಮ್ಮ ಹಾಡಿನಲ್ಲಿ ಇದನ್ನ ವಿಶೇಷವಾಗಿ ಹೇಳ್ತಾರೆ. ಜಯತಿ ತೇದಿಕಂ ಜನ್ಮನಾವ್ರಜ ಶ್ರೇಯತ ಇಂದಿರಾ ಶಾಶ್ವತತ್ರಹಿ. ಸೊ ವ್ರಜದಲ್ಲಿ ಯಾವಾಗ ನೀನು ಇಲ್ಲಿಗೆ ಬಂದಿಯೋ ಆವಾಗ್ಲಿಂದ ಜಯತಿ ತೇದಿಕಂ, ಅಧಿಕವಾದ ಜಯ, ಎಲ್ಲರಿಗೂ ಅಂದ್ರೆ ಜಯವೇ ಜಯ ಪ್ರಾಪ್ತಿಯಾಗಿದೆ, ಎಲ್ಲವೂ ಸಮೃದ್ಧಿಯಿಂದ ಕೂಡಿದೆ. ಈ ಗಿಡ ಮರಗಳು, ಇಲ್ಲಿ ಇರುವಂತ ಪ್ರತಿಯೊಂದು ಪ್ರಕೃತಿ ಎಲ್ಲವೂ ಎಷ್ಟೊಂದು ಸಮೃದ್ಧಿಯಿಂದ ಕೂಡಿದೆ. ಇಲ್ಲಿ ಶ್ರೇಯತ ಇಂದಿರಾ ಶಾಶ್ವತತ್ರಹಿ. ಸೊ ಇಂದಿರೆ ಲಕ್ಷ್ಮಿ, ಅವಳು ಶಾಶ್ವತವಾಗಿ ಇಲ್ಲೇ ನೆಲೆಸಿದ್ದಾಳೆ ಅನ್ನುವಂತಹ ಒಂದು ಇದು ನಮ್ಗೆ ಇಲ್ಲಿ ಅಂದ್ರೆ ಆ ಭಾವನೆ ಬರ್ತಾ ಇದೆ, ನೀನು ಇರೋದ್ರಿಂದ ಅಂತ ಹೇಳಿ. ಸೊ ಇಲ್ಲಿ ಭೂತಾಯಿಗೆ ಕೂಡ ಈಗ ಅದೇ ಒಂದು ಅದೇ ತರ ಒಂದು ಅನಿಸ್ತಾ ಇದೆ. ಸೊ ಇಲ್ಲಿ ಕೃಷ್ಣ ಈ ಭೂಮಿಯ ಮೇಲೆ ಸ್ಪರ್ಶವನ್ನ ಮಾಡ್ತಾ ಇರುವಾಗ ನಾನೆಷ್ಟು ಅದೃಷ್ಟವಂತಳು ಅಂತ ನಾನು ಅಂದ್ಕೊಂಡಿದ್ದೆ. ಈಗ ಭೂಮಿ ಈ ಪ್ಲಾನೆಟ್ಗೆ ಒಂದು ಪರ್ಸನಾಫಿಕೇಶನ್ ಇರುತ್ತದೆ. ಸೊ ಅದು ಭೂತಾಯಿ. ಸೊ ಭೂದೇವಿ ಒಂದು ವ್ಯಕ್ತಿ ಇದೆ ಅಲ್ಲಿ, ಭೂದೇವಿ ಅಂತ ಹೇಳಿ. ಸೊ ಈಗ ಎಲ್ಲಾ ನದಿಗಳು, ನಾವು ಹೇಳುವಂತ ಸಪ್ತ ನದಿಗಳಿಗೆ ಕೂಡ ಒಂದೊಂದು ನದಿಗೂ ಅದರ ಹಿಂದೆ ಒಂದು ಪರ್ಸನ್ ಅನ್ನುವಂಥದ್ದು, ಗಂಗೆ. ಸೊ ಗಂಗಾದೇವಿ ಇದ್ದಾಳೆ. ಹಾಗೆ ಎಲ್ಲಾ ಈ ನಾವೇನ್ ಹೇಳ್ತೀವಿ ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ, ಸಿಂಧು, ನರ್ಮದ ಎಲ್ಲವೂ ಅಷ್ಟೇ. ಸೊ ಇವರೆಲ್ಲ ಒಬ್ಬೊಬ್ರು ದೇವತೆಗಳಾಗಿ ಅವರು ಇರುವಂತವ್ರು. ಹಾಗೆ ಭೂಮಿ ತಾಯಿ ಕೂಡ ಒಂದೊಂದು ಪ್ಲಾನೆಟ್ಗೆ ಒಂದೊಂದು ದೇವತೆ. ಸೊ ಹಾಗೆ ಪರ್ಸನಾಫಿಕೇಶನ್ ಇಲ್ಲಿ ಭೂದೇವಿ ಈ ತರ ಹೇಳ್ತಾ ಇದ್ದಾಳೆ, ನನ್ನ ಅಂದ್ರೆ ಈ ಭೂಮಿ ಯಾವ ತರ ಒಂದು ಪಾವನವಾಯಿತು ಕೃಷ್ಣನ ಒಂದು ಪಾದ ಸ್ಪರ್ಶದಿಂದ ಅಂತೇಳಿ. ನಾನು ತುಂಬಾ ಯೋಚಿಸ್ತಾ ಇದ್ದೆ, ಎಷ್ಟೊಂದು ಅದೃಷ್ಟವಂತಳು ನಾನು, ದೇವೋತ್ತಮ ಪರಮಪುರುಷನ ಪಾದ ಸ್ಪರ್ಶವಾದಾಗ್ಲೆಲ್ಲ ನನ್ಗೆ ಆ ಅನಿಸಿಕೆ ಅಂದ್ರೆ ಅದಾಗ್ತಾ ಇತ್ತು. ಸೊ ಆತರ ಭಾವಿಸಿಕೊಳ್ತಾ ಇರುವಾಗ್ಲೇ ಭಗವಂತ ಈ ಲೀಲೆಯನ್ನ ಇಲ್ಲಿ ಮುಗಿಸಿ ಅವರು ಈ ಲೋಕವನ್ನ ಬಿಟ್ಟು ತಮ್ಮ ಗೋಲೋಕಕ್ಕೆ, ತಮ್ಮ ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ರು ಅಂತ ಇಲ್ಲಿ ಭೂಮಿದೇವಿ ದುಃಖವನ್ನ ಪಡ್ತಾ ಇದ್ದಾಳೆ. ಸೊ ಜಗತ್ತಿನ ಸಮೃದ್ಧಿ ಮತ್ತು ಚೆಲುವು ಭಗವದ್ ಅನುಗ್ರಹದಿಂದ ವರ್ಧಿಸಬಹುದೇ ಹೊರತು ಮಾನವ ನಿರ್ಮಿತ ಯೋಜನೆಗಳಿಂದ ಅಲ್ಲ. ಸೊ ಎಲ್ಲವೂ ಕೂಡ ಇಲ್ಲಿ ಚೆಲುವು ಇರ್ಲಿ, ಜಗತ್ತು ಸಮೃದ್ಧಿಯಿಂದ ಇರ್ಬೇಕಾದ್ರೆ ಇದು ಭಗವಂತನ ಅನುಗ್ರಹದಿಂದ ಆಗ್ಬೇಕು ಹೊರತು ಮಾನವರಿಂದ ಅಲ್ಲ. ಮಾನವರು ಎಲ್ಲವನ್ನ ಹಾಳು ಮಾಡ್ಬೋದು ಅಲ್ವಾ, ಅವರು ಅದನ್ನ ಚೆನ್ನಾಗಿ ಇಟ್ಕೊಳ್ಳುವಂತ ಒಂದು ಇದು ಅವರಿಗೆ ಇಲ್ಲ. ಸೊ ಪ್ರಕೃತಿಯಿಂದ ದೊರಕಿರುವಂತದ್ನ ಎಲ್ಲವನ್ನ, ಮರಗಳನ್ನ ಕಡಿದು ಎಲ್ಲವನ್ನ ಅವರು ಕಾಂಕ್ರೀಟ್ ಕಾಡಾಗಿ ಮಾಡ್ಬೋದು. ಆದ್ರೆ ಭಗವಂತ ಪ್ರತಿಯೊಂದನ್ನ ಅಂದ್ರೆ ಚೆಲುವು ಎಲ್ಲವೂ ಕೂಡ ಸಮೃದ್ಧಿ ಭಗವಂತನಿಂದ, ಭಗವಂತನ ಅನುಗ್ರಹದಿಂದ ಅದು ಬರುವಂತದ್ದು. ಶ್ರೀಕೃಷ್ಣ ಈ ಭೂಲೋಕದಲ್ಲಿದ್ದಾಗ ಆತನ ಪಾದ ಕಮಲಗಳ ವಿಶೇಷ ಲಕ್ಷಣಗಳು ಭೂಮಿಯ ಮೇಲೆ ಮೂಡಿದ್ದವು. ಅದರ ಅನುಗ್ರಹದ ಪರಿಣಾಮದಿಂದ ಭೂಮಂಡಲ ಸಾಧ್ಯವಾದಷ್ಟು ಪರಿಪೂರ್ಣವಾಗಿತ್ತು. ಸೊ ಭಗವಂತ ಈ ಭೂಮಿಯಲ್ಲಿ ಇದ್ದಿದ್ರಿಂದ ಎಲ್ಲಾ ಮಂಗಳಕರವಾದಂತ ವಾತಾವರಣ ಇಲ್ಲಿ ಮೂಡಿತ್ತು. ಅಮಂಗಳ ಅನ್ನುವಂಥದ್ದೇ ಇರ್ಲಿಲ್ಲ ಇಲ್ಲಿ, ಯಾಕಂದ್ರೆ ಭಗವಂತನಿರುವಾಗ ಅಮಂಗಳಕರವಾದದ್ದು ಏನು ನಡೆಯೋದಿಕ್ಕೆ ಸಾಧ್ಯವಿಲ್ಲ, ಆ ತರ ಇತ್ತು. ಸೊ ವೃಂದಾವನದಲ್ಲಿದ್ದಾಗ ಭಗವಂತ ಪಾದರಕ್ಷೆಯನ್ನ ಧರಿಸಿರ್ಲೇ ಇಲ್ಲ. ವಿಶೇಷವಾಗಿ ಇದೇ ಕಾರಣದಿಂದ ಭೂಮಿಗೆ ನನ್ನ ಪಾದದ ಸ್ಪರ್ಶವಾಗಬೇಕು, ಭಕ್ತಾದಿಗಳು ಇದರಿಂದ ಇದರ ಒಂದು ಉಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ. ಸೊ ಇವಾಗ್ಲೂ ಭಕ್ತಾದಿಗಳು, ಶ್ರೇಷ್ಠ ಭಕ್ತರು ವೃಂದಾವನದ ಮಣ್ಣಿನಲ್ಲಿ ಭಗವಂತನ ಪಾದದ ಚಿಹ್ನೆಯನ್ನ ಅವರು ಗುರುತಿಸಬಲ್ಲರಂತೆ. ಅದಕ್ಕೆ ಅಷ್ಟೇ ಭಕ್ತಿ ಶ್ರದ್ಧೆ ತುಂಬಾ ಮುಖ್ಯ. ನಮ್ಮಂತವರಿಗೆ ಏನು ಕಾಣಿಸಲ್ಲ ವೃಂದಾವನದಲ್ಲಿ. ಸೊ ವೃಂದಾವನದಲ್ಲಿ ಎಲ್ಲವೂ ಸಾಮಾನ್ಯವಾಗಿದೆ ಅಂತ ನಾವು ಹೇಳ್ತೇವೆ, ಆದ್ರೆ ಭಕ್ತರಿಗೆ ವೃಂದಾವನ ಕೃಷ್ಣ ಇದ್ದಾಗ ಯಾವ ತರ ಇತ್ತೋ ಅದೇ ತರ ಕಾಣಿಸುತ್ತಂತೆ. ಸೊ ಹೀಗೆ ಇಲ್ಲಿ ಅದರ ಅನುಗ್ರಹದ ಪರಿಣಾಮದಿಂದ ಭೂಮಂಡಲ ಸಾಧ್ಯವಾದಷ್ಟು ಪರಿಪೂರ್ಣವಾಗಿತ್ತು ಎಂದರೆ ನದಿಗಳು, ಸಾಗರಗಳು, ಅರಣ್ಯಗಳು, ಗಿರಿಗಳು, ಗಣಿಗಳು ಮಾನವರ ಮತ್ತು ಪ್ರಾಣಿಗಳ ಅವಶ್ಯಕತೆಗಳನ್ನು ಪೂರೈಸುವ ಆಕಾರಗಳಾಗಿದ್ದು ತಮ್ಮ ತಮ್ಮ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದವು. ಸೊ ತುಂಬಾ ಸಂಪತ್ಭರಿತವಾಗಿತ್ತು. ಸೊ ಯಾರಿಗೂ ಯಾವುದರ ಕೊರತೆ ಕೂಡ ಇರಲಿಲ್ಲ, ಎಲ್ಲವೂ ಸಮೃದ್ಧಿಯಿಂದ ಕೂಡಿತ್ತು. ಆದ್ದರಿಂದ ಈ ಜಗತ್ತಿನ ಸಂಪತ್ತು ಬ್ರಹ್ಮಾಂಡದ 3 ಲೋಕಗಳ ಸಕಲೈಶ್ವರ್ಯಕ್ಕಿಂತ ಮಿಗಿಲಾಗಿತ್ತು. ಈಗ 3 ಲೋಕ ಅಂದ್ರೆ ಮೇಲಿನ ಲೋಕ, ಕೆಳಗಿನ ಲೋಕ, ಮಧ್ಯದ ಲೋಕ, 14 ಲೋಕಗಳು ಭೌತಿಕ ಜಗತ್ತಿನದ್ದು. ಸೊ 3 ಲೋಕಗಳಿಗಿಂತ ಕೂಡ ಇಲ್ಲಿ ಈ ಭೂಮಿಯಲ್ಲಿ ಇಲ್ಲಿ ಏನಾಗಿತ್ತು, ಬ್ರಹ್ಮಾಂಡದ 3 ಲೋಕಗಳ ಸಕಲ ಐಶ್ವರ್ಯಕ್ಕಿಂತ ಮಿಗಿಲಾಗಿತ್ತು ಇಲ್ಲಿ ಅಂತ ಹೇಳಲಾಗಿದೆ ಭಗವಂತ ಇರೋದ್ರಿಂದ. ಆದ್ರಿಂದ ಭಗವಂತನ ಅನುಗ್ರಹವು ಸದಾ ಭೂಮಿಯ ಮೇಲಿರಲೆಂದು ನಾವು ಪ್ರಾರ್ಥಿಸಬೇಕು. ಅದರಿಂದ ಆತನ ನಿರ್ವ್ಯಾಜ ಕರುಣೆ ದೊರೆತು ಸಕಲ ಜೀವನಾವಶ್ಯಕತೆಗಳು ಒದಗಿ ಸಂತೋಷವಾಗಿರಬಹುದು. ಸೊ ಭಗವಂತನ ಅನುಗ್ರಹದಿಂದ ಮಾತ್ರ ಎಲ್ಲವೂ ಸಾಧ್ಯ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಬೇಕು. ಎಲ್ಲ ಜೀವಿಗಳು
ಎಲ್ಲರೂ ಸಂತೋಷವಾಗಿರ್ಬೇಕು, ನಮ್ಗೆ ಜೀವನ ಅವಶ್ಯಕತೆಗಳು ಎಲ್ಲವನ್ನ ಪೂರೈಸುವವರು ಭಗವಂತ ಅಲ್ವಾ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ವೈಭವನಾಂ ವಿದದಾತಿ ಕಾಮ. ಸೊ ನಾವು ನಿತ್ಯ, ಭಗವಂತ ನಿತ್ಯ, ನಾವು ಶಾಶ್ವತ, ಭಗವಂತ ಶಾಶ್ವತ, ನಮಗೂ ಚೇತನ ಇದೆ, ಭಗವಂತನಿಗೂ ಚೇತನ ಇದೆ. ಆದ್ರೆ ವ್ಯತ್ಯಾಸ ಏನು? ಭಗವಂತನೊಬ್ಬನೇ ನಮ್ಮ ಅವಶ್ಯಕತೆಗಳನ್ನ ಪೂರೈಸುವವನು, ಎಲ್ಲವನ್ನ ಪೂರೈಸುವುದು ಭಗವಂತ. ಗಾಳಿ, ನೀರು, ಬೆಳಕು, ಆಹಾರ ಜೊತೆಗೆ ಜ್ಞಾನವನ್ನು ಕೂಡ ಭಗವಂತ ಪೂರೈಸುತ್ತಾರೆ. ಸೊ ಆದ್ರಿಂದ ಭಗವಂತನ ನಿರ್ವ್ಯಾಜ ಕರುಣೆ. ಸೊ ಇದು ಏನಂದ್ರೆ ಏನ್ ಹೇಳ್ತಾರೆ, ಅಹೇತುಕಿ ಕೃಪಾ, ಕಾಸ್ಲೆಸ್ ಮರ್ಸಿ, ಕಾರಣವಿಲ್ಲದೆ ಕೃಪೆಯನ್ನ ಕೊಡುವಂಥದ್ದು. ಮರ್ಸಿ ಅನ್ನುವಂಥದ್ದು ಏನು? ಸೊ ನಮ್ಗೆ ಯೋಗ್ಯತೆ ಇಲ್ಲದಿದ್ರು, ಅರ್ಹತೆ ಇಲ್ಲದಿದ್ರು ಕರುಣೆಯನ್ನ, ನಮ್ಮನ್ನ ಯೋಗ್ಯರನ್ನಾಗಿಸುವಂಥದ್ದು ಅದಕ್ಕೆ. ಸೊ ಅದು ನಿರ್ವ್ಯಾಜ ಕರುಣೆ ಅಥವಾ ಅಹೇತುಕಿ ಕೃಪಾ ಅಂತ, ಕಾಸ್ಲೆಸ್ ಮರ್ಸಿ ಅಂತೇಳಿ. ಸೊ ಕಾರಣ ಬೇಕಾಗಿಲ್ಲ ಭಗವಂತನಿಗೆ ನಮ್ಗೆ ಕೃಪೆಯನ್ನ ತೋರೋದಕ್ಕೆ. ಭಗವಂತ ತನ್ನ ಮಕ್ಕಳ ಮೇಲೆ, ಈ ಜೀವಿಗಳ ಮೇಲೆ ಕೃಪೆಯನ್ನ ತೋರುತ್ತಾರೆ. ನಿರ್ವ್ಯಾಜ ಕರುಣೆ ದೊರೆತು ಸಕಲ ಜೀವನ ಅವಶ್ಯಕತೆಗಳು ಒದಗಿ ಸಂತೋಷವಾಗಿರಬಹುದು. ಭಗವಂತನು ಈ ಭೂಮಿಗೆ ಬಂದ ಉದ್ದೇಶ ಮುಗಿದು ಸ್ವಧಾಮಕ್ಕೆ ಹಿಂದಿರುಗಿದ ಮೇಲೆ ಆತನನ್ನು ಈ ಭೂಮಿಯಲ್ಲೇ ತಡೆದಿಟ್ಟುಕೊಳ್ಳುವುದು ಹೇಗೆ ಸಾಧ್ಯ ಎಂದು ಕೇಳಬಹುದು. ಸೊ ಭಗವಂತನನ್ನು ತಡೆ ಹಿಡಿದಿಡುವ ಅಗತ್ಯವೇ ಇಲ್ಲ ಎಂಬುದು ಅದಕ್ಕೆ ಉತ್ತರ. ಸೊ ಕುಂತಿದೇವಿ ಹೇಳ್ತಾಳೆ, ವೃಂದಾವನದಲ್ಲಿ ಕೃಷ್ಣನ ಜೊತೆ ಲೀಲೆಯಲ್ಲಿ ಭಾಗವಹಿಸಿದವರು ಎಲ್ಲರೂ ಎಷ್ಟೊಂದು ಅದೃಷ್ಟವಂತರು. ಆ ಗೋಪಬಾಲರು, ಗೋಪಿಯರು, ಅಲ್ಲಿರುವಂತಹ ಮಾತೆಯರು ಎಲ್ಲರೂ ಕೃಷ್ಣನ ಲೀಲೆಯನ್ನ ನೋಡಿ ಆನಂದಿಸಿದ್ರು. ಮರಗಿಡಗಳು ಕೂಡ ಎಷ್ಟೊಂದು ಅದೃಷ್ಟವನ್ನ ಪಡೆದಿದ್ದವು. ಪ್ರತಿಯೊಂದು ಪ್ರಾಣಿಯು ಕೂಡ ಕೃಷ್ಣನ ಒಂದು ಅಸೋಸಿಯೇಷನ್, ಸಂಘ ಅವರಿಗೆ ದೊರಕಿತ್ತು. ಸೊ ಎಂತಹ ಅದೃಷ್ಟವಂತರು ಅವರು. ಸೊ ನಮ್ಗೆ ಯಾವಾಗ ಅಂತಹ ಅದೃಷ್ಟ ದೊರಕುವುದು ಅಂತ ಯಾರಾದ್ರೂ ದುಃಖ ಪಟ್ರೆ, ಅಂದ್ರೆ ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ಸೊ ವೃಂದಾವನದಲ್ಲಿ ಕೃಷ್ಣ ಇದ್ದಾಗ ಗೋಪಿಯರು ಅಥವಾ ಗೋಪಬಾಲರು ಎಲ್ಲರಿಗೂ ಎಷ್ಟು ಸಂತೋಷ ಪ್ರಾಪ್ತಿಯಾಗಿತ್ತು ಕೃಷ್ಣನಿಂದ, ಅಷ್ಟೇ ಸಂತೋಷ ಶ್ರೀಮದ್ ಭಾಗವತಂ ಓದೋದ್ರಿಂದ, ಶ್ರೀಮದ್ ಭಾಗವತಮಲ್ಲಿ ಕೃಷ್ಣನ ಲೀಲೆಗಳನ್ನ ನಾವು ಓದೋದ್ರಿಂದ, ತಿಳಿಯೋದ್ರಿಂದ, ಅರ್ಥ ಮಾಡಿಕೊಳ್ಳೋದ್ರಿಂದ ಅಷ್ಟೇ ಸಂತೋಷ ನಮಗೆ ಆಗುತ್ತೆ. ಯಾಕಂದ್ರೆ ಭಗವಂತ ಬೇರೆಯಲ್ಲ, ಅವರ ಸಾಹಿತ್ಯ ಅವತಾರವಾಗಿರುವಂತಹ ಭಾಗವತಂ ಬೇರೆಯಲ್ಲ, ಭಗವಂತನ ನಾಮ ಬೇರೆಯಲ್ಲ. ಶ್ರವಣ, ಕೀರ್ತನ ಹಾಗೂ ಸ್ಮರಣೆ ಇತ್ಯಾದಿಗಳ ಮೂಲಕ ಆತನ ಭಕ್ತಿಪೂರ್ವಕ ಸೇವೆಯಲ್ಲಿ ನಾವು ನಿರತರಾಗಿದ್ದರೆ ಆತ ಸದಾ ನಮ್ಮೊಡನೆ ಇರುತ್ತಾರೆ. ಭಗವಂತ ಸರ್ವವ್ಯಾಪಿಯಾದುದರಿಂದ ನಾವು ಬಯಸಿದ್ದೇ ಆದರೆ, ಎಸ್ ಇಲ್ಲಿ ಇದು ಮುಖ್ಯ. ಸೊ ನಾವು ಬಯಸಿದ್ದೇ ಆದರೆ ಆತ ನಮ್ಮೊಡನೆ ಇರುತ್ತಾನೆ, ನಮ್ಮ ಇಚ್ಛೆ ಕೂಡ ಅಲ್ವಾ. ಸೊ ನಾವು ಸುಮ್ನೆ ಇಚ್ಛೆ ಅಂದ್ರೆ ಇದ್ ಮಾಡಿದ್ರೆ ಸಾಲದು. ನಿಜವಾಗ್ಲೂ ಏನಿರ್ಬೇಕು ನಮ್ಮಲ್ಲಿ ಅಂತಹ ಒಂದು ಅನನ್ಯ ಭಕ್ತಿ ಇದ್ದಾಗ, ಅದಾದ್ಮೇಲೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಟ್ಟಾಗ, ಶ್ರವಣ ಮಾಡೋದ್ರ ಮೂಲಕ, ಕೀರ್ತನೆ ಮಾಡೋದ್ರ ಮೂಲಕ, ಅಂದ್ರೆ ಶ್ರವಣ ಅಂದ್ರೆ ಕೇಳುವಂಥದ್ದು, ಕೀರ್ತನೆ ಅಂದ್ರೆ ಭಗವಂತನ ನಾಮ ಜಪಿಸುವಂಥದ್ದು ಅಥವಾ ಭಗವಂತನ ಬಗ್ಗೆ ಮಾತನಾಡುವಂಥದ್ದು, ಸ್ಮರಣೆಯನ್ನ ಮಾಡುವಂಥದ್ದು. ಸೊ ಇದೆಲ್ಲದರ ಮೂಲಕ ಭಗವಂತ ಅಂದ್ರೆ ಈ ತರ ನಾವು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿದ್ರೆ ಆತ ಸದಾ ನಮ್ಮೊಡನೆ ಇರ್ತಾನೆ. ಸೊ ಈಗ ನಿಮ್ಮಲ್ಲಿ ಹಲವಾರು ಜನ, ಈಗ ಕೆಲವರು 1 ವರ್ಷದಿಂದ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೋದು, ಅಥವಾ ಕೆಲವರು 5-6 ತಿಂಗಳಿಂದ. ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಕೃಷ್ಣನ ಪ್ರೆಸೆನ್ಸ್, ಅದರ ಒಂದು ಅನುಭವ ಆಗೇ ಆಗಿದೆ ಅಲ್ವಾ. ಚಾಂಟಿಂಗ್ ಮಾಡ್ತಾ ಇರುವಾಗ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಯಾಕಂದ್ರೆ ಕೃಷ್ಣ ತುಂಬಾ ಬೇಗನೆ ರೆಸಿಪ್ರಿಕೇಟ್ ಮಾಡ್ತಾರೆ ನಮ್ಮ ಭಕ್ತಿಗೆ. ಕೃಷ್ಣ ರೆಸಿಪ್ರಿಕೇಟ್ ಮಾಡ್ಲಿಲ್ಲ ಅಂದ್ರೆ, ಈಗ ಪ್ರಪಂಚದಾದ್ಯಂತ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರು ಯಾಕೆ ಬೆಳಿಗ್ಗೆ ಎದ್ದು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ತಾ ಇದ್ರು? ಸೊ ನಮ್ಗೆ ಏನೋ ಒಂದು ದಿವ್ಯ ಅನುಭವ, ಮನಸ್ಸಿಗೆ ನೆಮ್ಮದಿ, ಕೋಪ ಕಡಿಮೆ ಆಗುವಂಥದ್ದು, ಒತ್ತಡದಿಂದ ನಾವು ಹೊರಬರುವಂಥದ್ದು, ಈ ತರ ಹಲವಾರು ತುಂಬಾ ಜನರು ಶೇರ್ ಮಾಡ್ಕೊಂಡಿದ್ದಾರೆ ನನ್ನ ಹತ್ರ. ಸೊ ಹೇಗಿದ್ದೆ ನಾನು, ಹೇಗಾದೆ, ಇದೇ ಒಂದು ವರ್ಷದ ಹಿಂದೆ ನಾನು ಯಾವ ತರ ಇದ್ದೆ, ನನ್ಗೆ ಆಶ್ಚರ್ಯ ಆಗ್ತಾ ಇದೆ, ಇದು ನಾನೀಗ ಹೇಗಾಗಿದ್ದೀನಿ ಅಂತ. ಪ್ರತಿಯೊಂದಕ್ಕೂ ನಾನು ರಿಯಾಕ್ಟ್ ಆಗ್ತಾ ಇದ್ದೆ, ಯಾರಾದ್ರೂ ಏನಾದ್ರು ಹೇಳಿದ್ರೆ ಇಮಿಡಿಯೇಟ್ ಆಗಿ. ಸೊ ಈಗ ನನ್ಗೆ ಯಾರಿಗೂ ಏನ್ ರಿಯಾಕ್ಟ್ ಆಗ್ಬೇಕಂತ ಅನ್ಸೋದೇ ಇಲ್ಲ. ಇರಿಟೇಷನ್ ಎಲ್ಲ ಕಡಿಮೆ ಆಗೋಗಿದೆ ನನ್ಗೆ ಮನಸ್ಸಿನಲ್ಲಿ ಅಂತ ತುಂಬಾ ಜನ ಹಂಚ್ಕೊಂಡಿದ್ದಾರೆ. ಸೊ ಮಕ್ಕಳು ಅಂದ್ರೆ ಗಲಾಟೆ ಮಾಡಿದಾಗ ನನಗೆ ತುಂಬಾ ಇರಿಟೇಷನ್ ಆಗ್ತಾ ಇತ್ತು. ಈಗ ಮಕ್ಕಳು ಎಷ್ಟು ಗಲಾಟೆ ಮಾಡಿದ್ರು ನಾನಂತೂ ಶಾಂತವಾಗಿರುತ್ತೇನೆ. ಸೊ ಇದೆಲ್ಲ ಭಗವಂತನ ನಾಮ ಜಪದ ಮಹಿಮೆ ಅಲ್ಲದೆ ಇನ್ನೇನು ಅಲ್ವಾ. ಸೊ ಭಗವಂತನ ನಾಮವನ್ನ ಯಾರು ಜಪಿಸ್ತಾರೋ, ಯಾರು ಶ್ರವಣವನ್ನ ಮಾಡ್ತಾರೋ, ಸ್ಮರಣೆಯನ್ನ ಮಾಡ್ತಾರೋ, ಖಂಡಿತವಾಗಿಯೂ ಅವರಿಗೆ ಭಗವಂತನ ಪ್ರೆಸೆನ್ಸ್ ಫೀಲ್ ಆಗೇ ಆಗುತ್ತೆ. ಇದು ಭಗವಂತ ಭಕ್ತರ ಜೊತೆ ರೆಸಿಪ್ರಿಕೇಟ್ ಅಂದ್ರೆ ಭಗವಂತ ನಿಮ್ಮ ಕಣ್ಮುಂದೆ ಬಂದು ನಿಂತು ರೆಸಿಪ್ರಿಕೇಟ್ ಮಾಡ್ಬೇಕಾಗಿಲ್ಲ, ಇಂಡೈರೆಕ್ಟ್ ಆಗಿ. ಸೊ ಯಾವ ವಿಧದಲ್ಲಿ ಅಂದ್ರೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಭಗವಂತ ರೆಸಿಪ್ರಿಕೇಟ್ ಮಾಡ್ತಾರೆ ನಮ್ಗೆ, ಯಾವ ವಿಧದಲ್ಲಾದ್ರೂ ಆಗಿರ್ಬೋದು. ಸೊ ಭಗವಂತ ಯಾವಾಗ್ಲೂ ನಮ್ಮ ಜೊತೆ ಇರುತ್ತಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಬಹುದು. ಭಗವಂತನ ಸಂಪರ್ಕವಿಲ್ಲದ ಯಾವ ವಸ್ತು ಈ ಜಗತ್ತಿನಲ್ಲಿ ಇಲ್ಲ.
ಆ ಸಂಬಂಧ ಮೂಲವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ದೋಷರಹಿತ ಸೇವೆಯ ಮೂಲಕ ಆತನ ಸಂಬಂಧ ಹೊಂದುವುದನ್ನು ಮಾತ್ರ ನಾವು ಕಲಿತುಕೊಳ್ಳಬೇಕು. ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ. ಸೊ ಭಗವಂತ ಸರ್ವವ್ಯಾಪಿ, ಅವರಿಗೆ ಸಂಪರ್ಕ ಇಲ್ಲದ ವಸ್ತು ಯಾವುದಿರ್ಲಿಕ್ಕೆ ಸಾಧ್ಯ? ಎಲ್ಲ ಕಡೆನೂ ಅವರು ಇರುತ್ತಾರೆ. ಆದ್ರಿಂದ ನಾವು ಮಾತ್ರ ಆ ಸಂಬಂಧವನ್ನ ಅಂದ್ರೆ ಹೇಗೆ ಅರಿತುಕೊಳ್ಳೋದಿಕ್ಕೆ ಅಂತೇಳಿ, ಈಗ ನಾವ್ ಹೇಳ್ತೀವಿ, ಈಗ ಸಿಗ್ನಲ್ಸ್, ಈಗ ಮೊಬೈಲ್ ಇದಾಗ್ಲಿ ಅಥವಾ ಈಗ ರೇಡಿಯೋದಾಗ್ಲಿ ಅಥವಾ ಟಿವಿದಾಗ್ಲಿ ಸಿಗ್ನಲ್ಸ್ ಇದ್ದೇ ಇರುತ್ತೆ ಗಾಳಿಯಲ್ಲಿ, ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಟ್ಯೂನ್ ಮಾಡಿದಾಗ ರಿಸೀವರು ಅಥವಾ ನಾವೀಗ ಮೊಬೈಲ್ ಅಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಗೆ ಆ ಕನೆಕ್ಷನ್, ಅದಕ್ಕೆ ಏನೇನು ಬೇಕೋ ಆ ಫ್ರೀಕ್ವೆನ್ಸಿ ಅದೆಲ್ಲ ನಾವು ಮಾಡಿದಾಗ ಕನೆಕ್ಷನ್ ನಮ್ಗೆ ಸಿಗುತ್ತಲ್ವಾ. ಸೊ ಹಾಗೆ ಭಗವಂತನ ಪ್ರೆಸೆನ್ಸ್ ಎಲ್ಲೆಲ್ಲೂ ಇದೆ. ಸೊ ಕನೆಕ್ಟ್ ಮಾಡೋದಕ್ಕೆ ಯಾವ ತರ ಉಪಾಯ? ಈಗ ಉದಾಹರಣೆಗೆ ಏರ್ಟೆಲ್ ಸಿಗ್ನಲ್ ಎಲ್ಲೆಲ್ಲೂ ಇದೆ, ಅದನ್ನ ಕನೆಕ್ಟ್ ಮಾಡೋದಕ್ಕೆ ನಾನು ಅದರ ಸಿಮ್ ತಗೋಬೇಕು, ಮತ್ತೆ ಅದರ ಪ್ರಕಾರ ನಾನು ಮಾಡಿದಾಗ ಏರ್ಟೆಲ್ ನನಗೆ ಕನೆಕ್ಟ್ ಆಗುತ್ತೆ. ಹಾಗೆ ಯಾವುದೇ ಒಂದು ಫ್ರೀಕ್ವೆನ್ಸಿ ಅಥವಾ ಯಾವುದೇ ಒಂದು ಇದರಲ್ಲಿ ಅಲೆ ಅಂದ್ರೆ ಇದ್ದೇ ಇರುತ್ತೆ, ಅದರ ವೇವ್ಸ್ ಎಲ್ಲವೂ ಇದ್ದೇ ಇರುತ್ತೆ ಅಲ್ವಾ ಕನೆಕ್ಷನ್ ಇದರಲ್ಲಿ. ಸೊ ನಮ್ಗೆ ಅದರ ಗಾಳಿಯಲ್ಲಿ ಅದರ ತರಂಗಗಳು ಎಲ್ಲವೂ ಇರುತ್ತೆ. ಅದ್ ನಮ್ಗೆ ಕಣ್ಣಿಗೆ ಕಾಣಿಸಲ್ಲ ಅನ್ಲೆಸ್ ನಾವು ಪ್ರಾಪರ್ ಚಾನಲ್ ಮೂಲಕ ಹೋಗುವವರೆಗೆ ನಮ್ಗೆ ಅದು ಗೊತ್ತಾಗೋದಿಲ್ಲ. ಅದೇ ತರ ಸೊ ಭಗವಂತನ ಪ್ರೆಸೆನ್ಸ್ ಎಲ್ಲಾ ಕಡೆ ಇದ್ದೇ ಇರುತ್ತೆ. ಸೊ ನಾವು ಪ್ರಾಪರ್ ಚಾನಲ್ ಮೂಲಕ ಭಗವಂತನನ್ನ ಸಂಪರ್ಕಿಸಬೇಕು. ಯಾವುದದು ಪ್ರಾಪರ್ ಚಾನಲ್? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಭಗವಂತನ ಎಲ್ಲಾ ನಾಮಗಳಿಗೂ ಅಷ್ಟೇ ಪವರ್ ಇದೆ. ಆದ್ರೂ ಕೂಡ ಕಲಿಯುಗದವರಿಗೆ ಹೇಳಿರುವಂತಹ ಯುಗ ಧರ್ಮ ಯಾವುದು, ಅದನ್ನ ಅನುಸರಿಸುವುದು ನಮ್ಮ ಕೆಲಸ. ಬೇರೆ ನಾಮಗಳನ್ನು ನಾನು ಜಪಿಸಬಾರ್ದ ಅಂತ ಕೆಲವರು ಕೇಳ್ತಾರೆ. ಜಪಿಸಬಹುದು, ಏನ್ ತೊಂದರೆ ಇಲ್ಲ. ಆದ್ರೆ ನಿಮ್ಗೆ ತುಂಬಾ ಬೇಗ ರಿಸಲ್ಟ್ ಬೇಕಂತಿದ್ರೆ ನೀನು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸು. ಯಾಕೆಂದ್ರೆ ನಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗಿಸುದ್ರ ಬದಲು ಗುರು ಪರಂಪರೆಯಿಂದ ಏನು ಆದೇಶ ನಮಗೆ ಬಂದಿದೆಯೋ ಅದನ್ನ ನಾವು ಪಾಲಿಸಿದ್ರೆ ಸಾಕು. ಸ್ವಂತ ಬುದ್ಧಿಯನ್ನು ಉಪಯೋಗಿಸುವಷ್ಟು ಶ್ರೇಷ್ಠರು ನಾವಿನ್ನೂ ಆಗ್ಲಿಲ್ಲ ಅಲ್ವಾ. ಸೊ ಅವರು ಸತ್ಯವನ್ನ ಕಂಡಿದ್ದಾರೆ, ಅವರು ತಮ್ಮ ಅನುಭವದ ಮೂಲಕ ನಮ್ಗೆ ಮಾತನ್ನ ಹೇಳ್ತಾ ಇದ್ದಾರೆ, ಈ ಮಂತ್ರವನ್ನ ಜಪಿಸಿ. ಹೀಗಾಗುತ್ತೆ. ಈ ಮಂತ್ರವನ್ನ ಜಪಿಸೋದ್ರಿಂದ ಹಲವಾರು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಅದಲ್ಲದೆ ನಮ್ಗೆ ನಮ್ಮ ಗುರುವಿನ ಆದೇಶ ಕೂಡ ಇದೆ, ಪ್ರಭುಪಾದರಂತ ಜಗದ್ಗುರುವಿನ ಆದೇಶ ಕೂಡ ಇದೆ. ಇದನ್ನ ನೀವು ಮಾಡಿ ಈ ಮಹಾಮಂತ್ರವನ್ನ ಅಂತೇಳಿ ಪ್ರಾಕ್ಟಿಕಲ್ ಆಗಿ ಅವರು ಅದನ್ನ ತೋರಿಸಿದ್ದಾರೆ ವಿದೇಶಿಯನ್ನರಿಗೆ ಅದನ್ನ ಬೋಧಿಸೋದ್ರ ಮೂಲಕ. ನಂಬಿಕೆ ಇಲ್ಲದವರು ಜಪಿಸಿ ಕೂಡ ಅದು ಅವರಿಗೆ ವರ್ಕ್ ಆಗಿದೆ ಅಂದ್ಮೇಲೆ ಸೊ ನಮ್ಗೆ ಯಾಕೆ ಅದ್ರ ಮೇಲೆ ಅಷ್ಟೊಂದು ನಂಬಿಕೆ ಇರುವುದಿಲ್ಲ? ಖಂಡಿತವಾಗ್ಲೂ ಅದು ವರ್ಕ್ ಆಗುತ್ತೆ ನಮ್ಮ ಜೀವನದಲ್ಲಿ. ಸೊ ಆದ್ರಿಂದ ನಾವು ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ರಿಸಲ್ಟ್ ಗೊತ್ತಾಗದೆ ಇರಬಹುದು, ಬಟ್ ನಾವು ಜಪಿಸೋದನ್ನ ಮಾತ್ರ ಬಿಡಬಾರದು. ಸೊ ಇದೊಂದೇ ಮಾರ್ಗ ಭಗವಂತನ ಸಂಘವನ್ನ ನಾವು ಮಾಡೋದಕ್ಕೆ. ಕಲಿಕಾಲೆ ನಾಮರೂಪೇ ಕೃಷ್ಣ ಅವತಾರ್, ಕಲಿಕಾಲದಲ್ಲಿ ನಾಮರೂಪದಲ್ಲಿ ಕೃಷ್ಣ ಅವತಾರವನ್ನ ಎತ್ತುತ್ತಾರೆ. ಸೊ ಆದ್ರಿಂದ ಹೇಗೆ ನಾವು ದೋಷರಹಿತ ಸೇವೆಯ ಮೂಲಕ ಆತನ ಸಂಬಂಧ ಹೊಂದುವುದನ್ನು ಮಾತ್ರ ನಾವು ಕಲಿಯಬೇಕು. ಸೇವೆ ಜಿಹ್ವೆಯಿಂದ ಪ್ರಾರಂಭವಾಗುತ್ತದೆ. ಸೇವಾನ್ಮುಖೇಹಿ ಜಿಹ್ವಾದೋ ಅಥ ಶ್ರೀಕೃಷ್ಣ ನಾಮಾದಿ ಸೇವೋನ್ಮುಖಿ ಜಿಹ್ವಾದೋ ನಾವೈ ಇಂದ್ರಿಯಂ ಸೇವೋನ್ಮುಖಿ ಜಿಹ್ವಾದೋ, ಈ ತರ ಅದು ಬರುತ್ತೆ. ಸೊ ನಾವು ಜಿಹ್ವೆಯಿಂದ ಪ್ರಾರಂಭಿಸಬೇಕು ಅಂತೇಳಿ. ಭಗವಂತನ ದಿವ್ಯ ಶಬ್ದ ಪ್ರತೀಕದ ಮೂಲಕ ನಾವು ಆತನೊಡನೆ ಸಂಬಂಧ ಹೊಂದಬಹುದು. ಭಗವಂತನ ಪವಿತ್ರ ನಾಮ ಮತ್ತು ಸ್ವತಃ ಭಗವಂತ ಒಂದೇ ಆದ್ದರಿಂದ ದೋಷರಹಿತವಾಗಿ ಆತನ ನಾಮ ಸಂಕೀರ್ತನೆ ಮಾಡುವವರು ಕೂಡಲೇ ಭಗವಂತ ಸಾಕ್ಷಾತ್ಕಾರವಾಗಿದ್ದಾನೆ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬಹುದು. ಸೊ ಭಗವಂತನ ನಾವು ಈಗ ಇಲ್ಲಿ ಕೃಷ್ಣ ಅಂತ ಹೇಳಿದ ತಕ್ಷಣ, ಹರೇ ಕೃಷ್ಣ ಮಹಾಮಂತ್ರ ಜಪಿಸಿದ ತಕ್ಷಣ ಖಂಡಿತವಾಗ್ಲೂ ಭಗವಂತ ನಮ್ಮೆಡೆಗೆ ನೋಡ್ತಾರೆ ಅಲ್ವಾ, ನಮ್ಮತ್ತ ನೋಡ್ತಾರೆ. ಸಾಮಾನ್ಯ ಮನುಷ್ಯರನ್ನ 2-3 ಬಾರಿ ಕರೆದಾಗ ಅವ್ರು ನಮ್ಮತ್ತ ನೋಡ್ತಾರಂತೆ. ಸೊ ಎಲ್ಲ ಕಡೆ ಸರ್ವವ್ಯಾಪಿ ಆಗಿರುವಂತ ಭಗವಂತ ನಾವು ಕರೆದ ತಕ್ಷಣ ಓಗೊಡುತ್ತಾರೆ. ಆದ್ರೆ ನಮ್ಗೆ ಗೊತ್ತಿಲ್ಲದ ತರ ಅವರು ನಮ್ಮ ಜೊತೆಲಿ ಇರ್ತಾರೆ. ಸೊ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋದಕ್ಕೆ ಪ್ರಾರಂಭಿಸಿದಾಗ ಒಬ್ರು ಆಚಾರ್ಯರು ಅವ್ರು ತಮ್ಮ ಅನುಭವದ ಮೂಲಕ ಅವ್ರು ಹೇಳ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ನಾವು ಜಪಿಸೋದಕ್ಕೆ ಪ್ರಾರಂಭಿಸಿದ ತಕ್ಷಣ ಕೃಷ್ಣ ಎಸ್ ಅಂತ ಹೇಳಿ ಬಂದು ಕುತ್ಕೊಳ್ತಾರಂತ ನಮ್ಮ ಹತ್ರ. ಸೊ ನಾವು ಅವರನ್ನ ಕರೀತೀವಿ ಬನ್ನಿ ಅಂತೇಳಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ನಾವೇ ಅಲ್ಲಿಂದ ಹೊರಟೋಗ್ಬಿಡ್ತೀವಿ. ನಮ್ಮ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೋ ಓಡಾಡ್ತಾ ಇರುತ್ತೆ. ಈಗ ಮನೆಗೆ ಒಂದು ಅತಿಥಿಯನ್ನ ಕರೆದು ಇರ್ಲಿ ನಾನು ಹೋಗ್ತೀನಿ ಅಂತೇಳಿ ಎಲ್ಲಾದ್ರೂ ಹೋದ್ರೆ ಹೇಗಾಗ್ಬೋದು? ಸೊ ನಮ್ಮ ಕತೆ ಅದೇ ತರ ಆಗಿದೆ. ಮೊದಲಿಗೆ ನಾವು ಸ್ವಲ್ಪ ಅಂದ್ರೆ ನಾನೀಗ ತುಂಬಾ ಅಟೆಂಟಿವ್ ಆಗಿ ಚಾಂಟಿಂಗ್ ಮಾಡ್ಬೇಕಂತ ಕುತ್ಕೊಳ್ತೀವಿ. ಆಮೇಲೆ ನಮ್ಮ ತಲೆ ಇಡೀ ಈ ಲೋಕ ಯಾಕೆ 3 ಲೋಕವನ್ನ ಬೇಕಾದ್ರೆ ಸುತ್ತಾ ಇರುತ್ತಲ್ವಾ, ಗೊತ್ತಿಲ್ಲದ ಲೋಕಕ್ಕೂ ಬೇಕಾದ್ರೂ ಹೋಗುತ್ತೆ ಇದು ನಮ್ಮ ಮನಸ್ಸು. ಸೊ ಆ ತರ ಮಾಡಬಾರ್ದು. ಭಗವಂತನ ನಾಮವನ್ನ ತುಂಬಾ ಒಂದು ಅಟೆಂಟಿವ್ ಆಗಿ ನಾವು ಜಪಿಸಿದ್ರೆ ಭಗವಂತ ನಮ್ಮೊಂದಿಗೆ ಇರುತ್ತಾರೆ ಅನ್ನುವಂತಹ ಅನುಭವ ತುಂಬಾ ಜನರಿಗೆ ಆ ತರ ಆಗಿದೆ. ಸೊ ಒಬ್ರು ಡಿವೋಟಿ ಅವರು ಹೇಳಿದ್ರು, ನಾನು ಇವತ್ತು 16 ರೌಂಡ್ ಚಾಂಟಿಂಗ್ ಮಾಡಿದ್ರು,
16 ರೌಂಡ್ಸ್ ಕೂಡ ನಾನು ಭಗವಂತನ ನಾಮವನ್ನ ನಾನು ಕೇಳಿದೆ ಜಪಿಸುವಾಗ ಅಂತ. ನನ್ಗೆ ಆಶ್ಚರ್ಯ ಆಯ್ತು. ಇಷ್ಟೊಂದು ಹೀಗೆ ಹೇಳೋದಕ್ಕೆ ಎಷ್ಟು ಕಾನ್ಫಿಡೆನ್ಸ್, ಎಷ್ಟು ಧೈರ್ಯ, ಅವರು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿರ್ಬೇಕು. ನನ್ಗೆ ಯಾವತ್ತೂ ಆ ಧೈರ್ಯ ಬರ್ಲೇ ಇಲ್ಲ. 16 ರೌಂಡ್ಸ್ ಅಲ್ಲಿ ಕೂಡ 108 ಬಾರಿ ನಾನು ಜಪಿಸಿದ್ದನ್ನ ನಾನು ಕೇಳಿದೆ ಅಂತ ಅವ್ರು ಹೇಳ್ತಾರೆ. ಸೊ ಇಷ್ಟೊಂದು ಅಟೆಂಟಿವ್ ನನ್ಗಂತೂ ಆಗ್ಲಿಲ್ಲ. ಬಟ್ ನಿಜವಾಗ್ಲೂ ಅದು ಭಗವಂತನ ವಿಶೇಷ ಕೃಪೆ ಅವರ ಮೇಲೆ ಇದ್ದಿರಬೇಕು ಅಲ್ವಾ. ಇಲ್ಲದಿದ್ರೆ ಮನಸ್ಸು ಅನ್ನುವಂಥದ್ದು ಎಲ್ಲಾ ಕಡೆ ಓಡೋಡಿ ಬರ್ತಾ ಇರುತ್ತೆ. ಸೊ ಹಾಗೆ ಆದ್ರೆ ಕೂಡ ಪರವಾಗಿಲ್ಲ, ನಾವು ಜಪಿಸ್ಬೇಕು ಭಗವಂತನ ನಾಮವನ್ನ. ಸೊ ಒಂದು ಇದಿರ್ಬೋದು, ನಾನು ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು. ಸೊ ಹೀಗೆ ಒಬ್ಬರ ಹತ್ರ ಕೇಳ್ತಾರೆ, ಯಾಕೆ ನನ್ನ ಮನಸ್ಸು ಎಲ್ಲೆಲ್ಲೋ ಓಡುತ್ತೆ ಜಪಿಸುವಾಗ, ಭಗವಂತನ ನಾಮವನ್ನ ಜಪಿಸುವಾಗ ಏನ್ ಮಾಡ್ಬೇಕು? ಸೊ ಜಪಿಸನ್ನ ನಿಲ್ಲಿಸಿ ಬಿಡ್ಬೇಕಾ ನಾನು? ಯಾಕಂದ್ರೆ ಏನೇನೋ ಕೆಟ್ಟ ಯೋಚನೆಗಳು ಬರುತ್ತೆ ನಾನು ಜಪಿಸೋದಕ್ಕೆ ಪ್ರಾರಂಭಿಸುವಾಗ್ಲೇ. ಯಾವಾಗ ಇಲ್ಲದಿರುವ ಯೋಚನೆಗಳು ಚಾಂಟಿಂಗ್ ಕುಳಿತಾಗಲೇ ಬರುತ್ತೆ. ಏನ್ ಮಾಡ್ಬೇಕು? ನನ್ಗೆ ತುಂಬಾ ಬೇಸರ ಆಗ್ತಿದೆ. ಭಗವಂತನ ನಾಮವನ್ನ ಬಾಯಲ್ಲಿ ಜಪಿಸ್ತಾ ಇದ್ದಾನೆ, ತಲೆ ಮಾತ್ರ ಎಲ್ಲೆಲ್ಲೋ ಇರುತ್ತೆ ಅಂತ. ಸೊ ಅದಕ್ಕೆ ಒಬ್ರು ಡಿವೋಟಿ ಉತ್ತರ ಕೊಟ್ಟಿರುವಂತದ್ದು, ನಿನ್ನ ತಲೆ ಎಲ್ಲೆಲ್ಲೋ ಓಡ್ಲಿ, ನೋ ಪ್ರಾಬ್ಲಮ್, ನೀನು ಮಾತ್ರ ಜಪಿಸ್ತಾ ಇರು. ಉದಾಹರಣೆಗೆ ಈಗ ಸೆಕ್ಯೂರಿಟಿ ಜಾಬ್ ಅಲ್ಲಿ ಇರೋ, ಸೊ ಅವನಿಗೆ ಸಂಬಳ ಯಾಕೆ ಕೊಡುವಂತದ್ದು? ಅಲ್ಲಿ ಅವನು ಗೇಟ್ ಅಲ್ಲಿ ಕುಳಿತಿರೋದಕ್ಕೆ. ಅವನು ರಾತ್ರಿ ನಿದ್ದೆ ಮಾಡ್ತಾನೋ, ಅಥವಾ ಪತ್ನಿಯೊಂದಿಗೆ ಫೋನಲ್ಲಿ ಮಾತಾಡ್ತಾನೋ, ಅಥವಾ ಯಾರ ಹತ್ರ ಮಾತಾಡ್ತಾನೋ, ಅದನ್ನೆಲ್ಲ ಯಾರು ನೋಡ್ತಾರೆ? ಸೊ ಸೆಕ್ಯೂರಿಟಿ ಅವನ ಜಾಬ್ ಅನ್ನ ಅವನಲ್ಲಿ ಕುತ್ಕೊಂಡು ಅವನ ಕೆಲಸವನ್ನ ನಿರ್ವಹಿಸಿದ್ರೆ ಅವನಿಗೆ ಸ್ಯಾಲರಿ ಸಿಗುತ್ತೆ. ಅದೇ ತರ ನಿನ್ನ ತಲೆ ಎಲ್ಲೆಲ್ಲ ಓಡುತ್ತೆ ಅಂತ ನೀನು ಯೋಚನೆ ಮಾಡ್ಬೇಡ. ಹರಿಕೃಷ್ಣ ಮಹಾಮಂತ್ರವನ್ನ ಜಪಿಸು. ಕೃಷ್ಣನಿಂದ ನೀನು ಗುರುತಿಸಲ್ಪಡುತ್ತೀಯ. ಕ್ರಮೇಣ ನೀನು ಆ ಒಂದು ಇದನ್ನ ಪಡಿತೀಯ. ಆದ್ರಿಂದ ಸೊ ನಿನ್ನ ಕರ್ತವ್ಯ ಏನು? ತಲೆಯಲ್ಲೇ ಓಡ್ಲಿ, ಬಾಯಿ ಮಾತ್ರ ಅಲುಗಾಡ್ತಾ ಇರ್ಲಿ. ಹರಿಕೃಷ್ಣ ಮಹಾಮಂತ್ರವನ್ನ ಜಪಿಸ್ತಾ ನೀನು ಅದನ್ನ 16 ರೌಂಡ್ಸ್ ಆಗೋವರೆಗೂ ನಿಲ್ಲಿಸ್ಬೇಡ ಅಂತ ಅವ್ರು ಹೇಳಿದ್ರು. ಸೊ ಆದ್ರಿಂದ ಮನಸ್ಸನ್ನ ನಿಯಂತ್ರಿಸೋದು ಎಲ್ರಿಗೂ ಕಷ್ಟ, ಹೌದು, ಪ್ರಯತ್ನಿಸ್ಬೇಕು. ಆಗಿಲ್ಲ ಅಂತೇಳಿ ಚಾಂಟಿಂಗ್ ಮಾಡೋದನ್ನ ನಿಲ್ಲಿಸಬಾರ್ದು. ಚಾಂಟ್ ಹೇಗಿದ್ರು ಚಾಂಟಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ ಆಚಾರ್ಯರುಗಳು. ಯಾಕಂದ್ರೆ ಭಗವಂತನ ನಾಮ ಅದು ಹೇಗೆ ಜಪಿಸಿದ್ರು ವರ್ಕ್ ಆಗುತ್ತೆ. ಬಟ್ ಅಟೆಂಟಿವ್ ಆಗಿ ನಾವು ಜಪಿಸಿದಾಗ, ತುಂಬಾ ಒಂದು ನಿಷ್ಠೆಯಿಂದ ನಾವು ಶ್ರದ್ಧೆಯಿಂದ ಜಪಿಸಿದಾಗ ಅದು ಬೇಗನೆ ನಮ್ಮ ಮೇಲೆ ಪರಿಣಾಮವನ್ನ ಬೀರುತ್ತೆ. ಸೊ ಹೀಗೆ ಭಗವಂತನ ಪವಿತ್ರ ನಾಮ ಮತ್ತು ಸ್ವತಃ ಭಗವಂತ ಒಂದೇ ಆದ್ದರಿಂದ ದೋಷರಹಿತವಾಗಿ ಆತನ ನಾಮ ಸಂಕೀರ್ತನೆ ಮಾಡುವವರು ಕೂಡಲೇ ಭಗವಂತ ಸಾಕ್ಷಾತ್ಕಾರವಾಗಿದ್ದಾನೆ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬಹುದು. ರೇಡಿಯೋ ಧ್ವನಿಯ ಅಲೆಗಳ ಮೂಲಕ ನಾವು ಧ್ವನಿ ಸಂಬಂಧವನ್ನು ಭಾಗಶಃ ತಿಳಿದುಕೊಳ್ಳುವಂತೆ ದಿವ್ಯ ಶಬ್ದದ ಮೂಲಕ ನಾವು ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸಬಹುದು. ಈ ಯುಗದಲ್ಲಿ ಪ್ರತಿಯೊಂದು ಕಲಿಯ ಕಶ್ಮಲದಿಂದಾಗಿ ಮಲಿನವಾಗಿದೆ. ಕಲವು ದೋಷೆ ನಿಧೇ ರಾಜನ್ ಅಸ್ತಿಹಿ ಏಕೋ ಮಹಾಗುಣ ಅಲ್ವಾ. ಕಲಿಯುಗ ದೋಷಗಳ ನಿಧಿಯಾಗಿದೆ, ಆದ್ರೆ ಒಂದೇ ಒಂದು ಮಹಾಗುಣ ಇದೆ. ಏನದು? ಭಗವಂತನ ಪುಣ್ಯನಾಮ ಸಂಕೀರ್ತನೆಯಿಂದ ನಾವು ಈ ಮಲಿನತೆಯಿಂದ ಪಾರಾಗಿ ದಿವ್ಯ ಸ್ಥಾನಕ್ಕೇರಿ ಕ್ರಮೇಣ ದೈವತ್ವಕ್ಕೆ ಮರಳಬಹುದೆಂದು ಶಾಸ್ತ್ರಗಳಲ್ಲಿ ಹೇಳಿದೆ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಬೋಧಿಸಲ್ಪಟ್ಟಿದೆ. ಕಲ್ಮಶದಿಂದ ಕೂಡಿದೆ, ಹೌದು. ಯಾಕಂದ್ರೆ ಕಲಿಯುಗದ ಒಂದು ಲಕ್ಷಣವೇ ಅದು. ಆದ್ರೆ ಎಷ್ಟು ಕಲ್ಮಶದಿಂದ ಕೂಡಿದ್ಯೋ, ನಾವು ಎಷ್ಟು ದುರಾದೃಷ್ಟವಂತರು, ಅಷ್ಟೇ ನಮ್ಗೆ ಒಂದು ಅದೃಷ್ಟವನ್ನ ತರುವಂತದ್ದು, ನಮ್ಮ ಜೀವನವನ್ನ ಪಾವನಗೊಳಿಸುವಂತಹ ಒಂದು ಸುಲಭವಾದ ವಿಧಾನವನ್ನ ನಮ್ಗೆ ಹೇಳಲಾಗಿದೆ. ಕಲವು ದೋಷ ನಿಧೇ ರಾಜನ್. ಸೊ ಪರೀಕ್ಷಿತನಿಗೆ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ರಾಜನ್ ಕಲವು ದೋಷ ನಿಧೇ ರಾಜನ್, ಕಲಿಯುಗ ದೋಷಗಳ ನಿಧಿ. ಆದ್ರೆ ನೀನು ಚಿಂತಿಸಬೇಡ, ಅಸ್ತಿಹಿ ಏಕೋ ಮಹಾನ್ ಗುಣಾನ್, ಒಂದು ಮಹಾಗುಣ ಇದೆ. ಏನದು? ಕೀರ್ತನಾದ್ ಏವ ಕೃಷ್ಣಸ್ಯ, ಕೃಷ್ಣನ ಕೀರ್ತನೆಯನ್ನ ಮಾಡೋದ್ರಿಂದ ಮುಕ್ತ ಸಂಘ ಪರಂ ವ್ರಜೇತ್. ಸೊ ಒಬ್ಬನು ಈ ಕಲಿಯ ದೋಷದಿಂದ ಮುಕ್ತಿಯನ್ನ ಪಡೆಯಬಹುದು, ಕಲಿಯ ಕಲ್ಮಶದಿಂದ ತನ್ನನ್ನು ತಾನು ಮುಕ್ತನನ್ನಾಗಿಸಬಹುದು ಅಂತ ಅವ್ರು ಹೇಳ್ತಾರೆ. ಸೊ ನಮ್ಗೆ ಬೇರೆ ದಾರಿ ಇಲ್ಲ. ಕಲವು ನಾಸ್ತೇವ ಗತಿರನ್ಯತ. ಸೊ ಕಲಿಯುಗದಲ್ಲಿ ಬೇರೆ ದಾರಿ ಇಲ್ಲ ಭಗವಂತನ ನಾಮ ಜಪವನ್ನ ಮಾಡೋದು ಬಿಟ್ರೆ ಅಂತ ಕಲಿಸಂತರಣ ಉಪನಿಷತ್ತಲ್ಲಿ ಕೂಡ ಹೇಳಲಾಗಿದೆ. ಸೊ ಹೀಗೆ ಭಗವಂತನ ಪುಣ್ಯ ನಾಮ ಸಂಕೀರ್ತನೆಯಿಂದ ನಾವು ಈ ಮಲಿನತೆಯಿಂದ ಪಾರಾಗಿ ದಿವ್ಯ ಸ್ಥಾನಕ್ಕೇರಿ ಕ್ರಮೇಣ ದೈವತ್ವಕ್ಕೆ ಮರಳಬಹುದೆಂದು ಶಾಸ್ತ್ರಗಳಲ್ಲಿ ಹೇಳಿದೆ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಬೋಧಿಸಲ್ಪಟ್ಟಿದೆ. ದೋಷರಹಿತನಾಗಿದ್ದು ಭಗವಂತನ ಪುಣ್ಯ ನಾಮ ಸಂಕೀರ್ತನೆ ಮಾಡುವವನು ಭಗವಂತನಷ್ಟೇ ಪರಿಶುದ್ಧನು. ಬಟ್ ಇಷ್ಟೊಂದು ದೋಷರಹಿತನಾಗಿ ಭಗವಂತನ ಪುಣ್ಯನಾಮ ಸಂಕೀರ್ತನೆಯನ್ನ ಮಾಡುವ ಸ್ಟೇಜ್ಗೆ ಹೋಗ್ತೀವಿ, ಹೋಗಲ್ಲ ಅಂತ ಹೇಳಿ ಎಲ್ಲ ಆಶಾಭಾವನೆ ಇದೆ, ಖಂಡಿತ ಹೋಪ್ಸ್ ಅನ್ನುವಂಥದ್ದು ಇದೆ. ಅದು ನಮ್ಮ ಪ್ರಯತ್ನ, ನಮ್ಮ ಮೇಲಿನ ವಿಶ್ವಾಸ ಅಲ್ಲ, ಭಗವಂತನ ನಾಮದ ಮೇಲಿನ ವಿಶ್ವಾಸ. ನಮ್ಗೆ ಒಂದು ದಿವಸ ಖಂಡಿತವಾಗ್ಲೂ
ಆ ಮಟ್ಟಕ್ಕೆ ನಾನು ಏರುತ್ತೇನೆ ಅನ್ನುವಂತಹ ಒಂದು ವಿಶ್ವಾಸ ನಮ್ಗೆ ಇರಬೇಕು. ಪ್ರಭುಪಾದರಿಗೆ ಕೇಳಿದ್ರು, ಸೊ ಚಾಂಟಿಂಗ್ ಮಾಡುವಾಗ ನೀವು ಏನು ಅಂದ್ರೆ ನಿಮ್ಗೆ ಏನು ಇಚ್ಛೆ ಇದೆ, ನೀವು ಚಾಂಟಿಂಗ್ ಮಾಡ್ತೀರಿ? ನಾನು ಚಾಂಟಿಂಗ್ ಯಾಕೆ ಮಾಡ್ತೀನಿ ಅಂದ್ರೆ ಇನ್ನಷ್ಟು ಚಾಂಟಿಂಗ್ ಮಾಡ್ಲಿಕ್ಕೆ ಆಗ್ಲಿ ಅಂತ ಹೇಳಿ ಚಾಂಟಿಂಗ್ ಮಾಡ್ತೀನಿ. ಸೊ ಮತ್ತಷ್ಟು ಚಾಂಟಿಂಗ್ ನನ್ನಿಂದ ಆಗ್ಲಿ, ಆ ಚಾಂಟಿಂಗ್ ಮಾಡೋದಕ್ಕೆ ಭಗವಂತ ನನಗೆ ಅನುಗ್ರಹಿಸ್ಲಿ ಅಂತ ಹೇಳಿ ನಾನು ಚಾಂಟಿಂಗ್ ಮಾಡ್ತೀನಿ. ಆಕ್ಚುಲಿ ಭಗವಂತನ ನಾಮ ಜಪವನ್ನ ಮಾಡ್ಬೇಕಾದ್ರೆ ಕೂಡ ಭಗವಂತನ ಅನುಗ್ರಹ ಬೇಕು ಅಂತ ಹೇಳಲಾಗ್ತದೆ. ಅದರಿಂದ ಯಾರೆಲ್ಲ ಈಗ 16 ರೌಂಡ್ಸ್ ಮಾಡ್ತಾ ಇದ್ದೀರೋ ಅದನ್ನ ನೀವು ಅಷ್ಟೊಂದು ಇದಂತ ತಿಳ್ಕೊಬೇಡಿ. ಅಂದ್ರೆ 16 ರೌಂಡ್ಸ್ ಮಾಡ್ತಾ ಇರೋರು ಎಷ್ಟೋ ಶ್ರೇಷ್ಠರು ಅಂತ ಹೇಳಿದೆ ನಮ್ಮ ಶಾಸ್ತ್ರಗಳಲ್ಲಿ. ಅದು ಅಂತಿಂತ ಒಂದು ವಿಷಯವಲ್ಲ, ಅಷ್ಟೊಂದು ಸುಲಭವಾದ ಮಾತಲ್ಲ 16 ರೌಂಡ್ಸ್ ಮಾಡುವಂಥದ್ದು. ಅವರು ನಿಜವಾಗ್ಲೂ ತಮ್ಮನ್ನ ತಾವು ಬ್ರಾಹ್ಮಣತ್ವದ ಲೆವೆಲ್ಗೆ ಏರಿಸಿದ್ದಾರೆ. ಎಲ್ಲಾ ಅಂದ್ರೆ ವೇದ ಸಾಹಿತ್ಯವನ್ನ ಅವರು ಓದಿ ಅದಾದ್ಮೇಲೆ ಎಲ್ಲಾ ಅಂದ್ರೆ ಯಜ್ಞಗಳನ್ನ ಮಾಡಿದ್ದಕ್ಕೆ ಸಮ ಅಂತ ಹೇಳಲಾಗ್ತದೆ ಅಲ್ವಾ. ಈ ಯನ್ನಾಮಧೇಯ ಸ್ಮರಣಾನು ಕೀರ್ತನಾಥ್, ಸೊ ಅದರಲ್ಲಿ ಹೇಳಲಾಗುತ್ತೆ. ಸೊ ಯಾರು ಭಗವಂತನ ನಾಮ ಜಪವನ್ನ ತಪ್ಪದೆ 16 ರೌಂಡ್ಸ್ ಮಾಡ್ತಾನೋ ಅವನು ಎಲ್ಲಾ ಯಾಗ ಯಜ್ಞಗಳನ್ನ ಮಾಡಿದ್ದಾನೆ ಅಂತ ಅರ್ಥ, ಎಲ್ಲಾ ವೇದಗಳನ್ನ ಓದಿದ್ದಾನೆ ಅಂತ ಹೇಳಿ ಅರ್ಥ. ಅವನು ಖಂಡಿತವಾಗ್ಲು ಅವನ ಜನ್ಮವನ್ನ ಸಾರ್ಥಕಗೊಳಿಸಿಕೊಂಡ ಅಂತಾನೆ ಅರ್ಥ ಅಂತ ಹೇಳಲಾಗಿದೆ. ಆದ್ರೆ ಅಟೆಂಟಿವ್ ಆಗಿ ಮಾಡ್ಬೇಕು. ಬಟ್ ಅಟೆಂಟಿವ್ ಆಗಿಲ್ಲ ಅಂದ್ರೆ ಈಗ ನಾವು ಪ್ರಾರಂಭ ಮಾಡಿದ್ರೆ ಕೊನೆಗೆ ಒಂದಲ್ಲ ಒಂದ್ ದಿವಸ ಆ ಒಂದು ಲೆವೆಲ್ಗೆ ನಾವು ಹೋಗ್ತೀವಿ ಅನ್ನುವಂತಹ ಭರವಸೆ ನಮ್ಗೆ ಭಗವಂತನ ನಾಮದ ಮೇಲೆ ಇದೆ, ನಮ್ಮ ಮೇಲೆ ಅಲ್ಲದಿದ್ರು ಕೂಡ. ಸೊ ಆದ್ರಿಂದ ಅವನು ಭಗವಂತನಷ್ಟೇ ಪರಿಶುದ್ಧನಾಗುತ್ತಾನೆ ಅಂತ ಇದೆ. ಜಗತ್ತಿನಲ್ಲೆಲ್ಲ ಶುದ್ಧ ಭಕ್ತರ ಆಂದೋಲನ ನಡೆದರೆ ಈ ಜಗತ್ತಿನ ಕ್ಲೇಶಮಯ ಸ್ವರೂಪವನ್ನ ಬದಲಾಯಿಸಬಹುದಾಗಿದೆ. ಸೊ ಇಲ್ಲಿ ಶುದ್ಧ ಭಕ್ತರ ಆಂದೋಲನ ಅನ್ನುವಂಥದ್ದು ಇಲ್ಲಿ ನಡೆಯಬೇಕು. ಸೊ ಈಗ ಹೇಳಲಾಗುತ್ತೆ, ಈಗ ಇಸ್ಕಾನಿನ ಒಂದು ಅಂದ್ರೆ ಈ ಪ್ರಸಾರ ಕಾರ್ಯಗಳು ಜಗತ್ತಿನಲ್ಲಿ ಒಂದು ಭರವಸೆಯನ್ನ ಮೂಡಿಸಿದೆ ಅಂತ ತುಂಬಾ ಜನರು ಹೇಳ್ತಾ ಇದ್ದಾರೆ. ಬೇರೆ ಸಂಪ್ರದಾಯಗಳು ಇದ್ದಾವೆ, ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಇದರಷ್ಟು ಸಕ್ರಿಯವಾಗಿ ಯಾರು ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಗಲಿಲ್ಲ ಭಗವಂತನ ನಾಮದ ಬಗ್ಗೆ. ಮತ್ತೆ ಜನರನ್ನ ಕೃಷ್ಣ ಪ್ರಜ್ಞೆಗೆ ಒಂದು ಕರೆತರುವಂತಹ ಕಾರ್ಯವನ್ನ ಇಸ್ಕಾನ್ ಮಾಡ್ತಾ ಇದೆ ಅಲ್ವಾ. ಸೊ ಬೇರೆ ಕೆಲವು ಸಂಪ್ರದಾಯಗಳು ಮಾಡ್ತಾ ಇರಬಹುದು, ಬಟ್ ಇಷ್ಟೊಂದು ಸಕ್ರಿಯವಾಗಿ ಪ್ರತಿಯೊಂದು ಜನರನ್ನ, ವಿದೇಶಿಯನ್ನರನ್ನ, ಇಲ್ಲಿ ಯಾವ ಭೇದ ಭಾವ ಇಲ್ಲದೆ ಇಡೀ ಪ್ರಪಂಚದಾದ್ಯಂತ ಎಲ್ಲಾ ಜನರನ್ನ ತೊಡಗಿಸುವಂತಹ ಕಾರ್ಯವನ್ನ ಇಸ್ಕಾನ್ ಮಾಡ್ತಾ ಇದೆ. ಆದ್ರಿಂದ ಈ ಇಸ್ಕಾನ್ ನಿಂದ ಒಂದು ಭರವಸೆ ಮೂಡಿದೆ ಈ ಕಲಿಯುಗದಲ್ಲಿ ಅಂತ ಕೆಲವರು ಅಂದ್ರೆ ತಿಳಿದ ಒಂದು ಜ್ಞಾನಿಗಳು ಮಾತನಾಡುವಂತ ಒಂದು ಇದನ್ನ ಕೂಡ ನಾವು ಕೇಳಿದ್ವಿ. ಇದೊಂದೀಗ ಹೋಪ್ಸ್ ಎಲ್ರಿಗೆ ಕೂಡ ಭಕ್ತಿ ಮಾರ್ಗಕ್ಕೆ ಬರುವುದಕ್ಕೆ ಅನ್ನುವಂಥದ್ದನ್ನ. ಸೊ ಇಲ್ಲಿ ಅದರಿಂದ ಶುದ್ಧ ಭಕ್ತರ ಆಂದೋಲನ ನಡೆದರೆ ಜಗತ್ತಿನಲ್ಲೆಲ್ಲ ಈ ಜಗತ್ತಿನ ಕ್ಲೇಶಮಯ ಸ್ವರೂಪವನ್ನ ಬದಲಾಯಿಸಬಹುದಾಗಿದೆ. ಭಗವಂತನ ಪುಣ್ಯ ನಾಮ ಸಂಕೀರ್ತನೆಯ ಪ್ರಭಾವದಿಂದ ಮಾತ್ರ ಕಲಿಯುಗವು ನಮ್ಮ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಇಲ್ಲದಿದ್ರೆ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾರಿಗೂ ಕೂಡ. ಭಗವಂತನ ನಾಮ ಒಂದೇ ನಮ್ಮನ್ನ ರಕ್ಷಿಸಬಹುದು. ನೀನ್ ಯಾಕೋ ರಂಗ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ನನ್ಗೆ ನೀನ್ ಕೂಡ ಬೇಡ, ನಿನ್ನ ನಾಮದ ಬಲ ಸಾಕು. ಯಾಕೆಂದ್ರೆ ನೀನು ನಾಮದಲ್ಲಿ ಎಲ್ಲಾ ಬಲವನ್ನ ನೀನು ಹೂಡಿತ್ಯ. ಎಲ್ಲಾ ನಾಮಕಾರಿ ಬಹುದಾ ನಿಜ ಸರ್ವ ಶಕ್ತಿ, ನಿನ್ನ ಎಲ್ಲಾ ಶಕ್ತಿಯನ್ನ ನಾಮದಲ್ಲಿ ನೀನು ಇನ್ವೆಸ್ಟ್ ಮಾಡಿದ್ರಿಂದ ಸೊ ನೀನ್ ನನ್ಗೆ ನಾಮವನ್ನ ಕೊಟ್ಟಿದ್ಯಾ, ಆದ್ರಿಂದ ನಿನ್ನ ಹಂಗು ಬೇಡ ಅಂತ ಹೇಳ್ತಾರೆ ಪುರಂದರದಾಸರು. ಆದ್ರಿಂದ ಆ ನಾಮದ ಒಂದು ಶೆಲ್ಟರ್ ಅನ್ನ ನಾವು ತೆಗೆದುಕೊಳ್ಬೇಕು. ಭಗವಂತನ ನಾಮದ ಒಂದು ಮಹಿಮೆಯನ್ನ ತಿಳಿದುಕೊಂಡು ಭಗವಂತನ ನಾಮ ಜಪವನ್ನ ನಾವೆಲ್ಲರೂ ಜಪಿಸುವಂತ ಅಂದ್ರೆ ಪ್ರತಿದಿನ ತಪ್ಪದೆ ಜಪಿಸುವಂತ ಒಂದು ಅವಶ್ಯಕತೆ ಖಂಡಿತವಾಗ್ಲೂ ಇದ್ದೇ ಇದೆ ಅಲ್ವಾ. ಯೋ ವೈ ಮಮಾತಿ ಭರಮಾಸುರವಂಶರಾಜ್ಞಾ ಮಕ್ಷೈಹಿಣೀಶತಮಪಾನುದದಾತ್ಮತಂತ್ರಃ ಅಂಧುಸ್ತಮೂನ ಪದಮಾತ್ಮನಿ ಪೌರುಷೇಣ ಸಂಪಾದಯನ್ ಯದುಶೂರಮ್ಯಮಭಿಬ್ರದಂಗಂ ಯೋ ವೈ ಮಮಾತಿ ಭರಮಾಸುರವಂಶರಾಜ್ಞಾ ಮಕ್ಷೌಹಿಣೀಶತಮಪಾನುದದಾತ್ಮತಂತ್ರಃ
ತ್ವಾಂ ದುಸ್ತಮೂನ ಪದಮಾತ್ಮನಿ ಪೌರುಷೇಣ ಸಂಪಾದಯನ್ ಯದುಶೂರಮ್ಯಮಭಿಪ್ರದತ್ತಂ ಹರೇ ಕೃಷ್ಣ ಹರೇ ಕೃಷ್ಣ. ವಿಮಲಾ ಗೋಪಾಲ್ ಕೃಷ್ಣ ಮ್ಯಾಮ್ ಓದ್ತೀರಾ ನೀವು? ವಿಮಲಾ ಗೋಪಾಲ್ ಕೃಷ್ಣ ಮ್ಯಾಮ್ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಓದಿ ma'am, ಓದಿ. ಯೋ ವೈ ಮಮಾತಿ ಪರಮಾಸುರವಂಶರಾಜ್ಞಾ ಮೋಕ್ಷೋ ರಹಿತಮಾತ್ರ ತದಾತ್ಮತಂತ್ರ ತ್ವಾಂ ದುಷ್ಟಮಾನ ಪದಾತ್ಮಾನಿ ಪೌರುಷೇಣ ಸಂಪಾದಯನ್ ಯದಶು ರಮ್ಯಮಭಿದ್ರಂಗಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಮಾಮಣಿ ಮ್ಯಾಮ್ ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಯೋ ವೈ ಮಮಾತಿ ಭರಮಾಸುರವಂಶದಾಜ್ಞಾ ಭಕ್ಷೌಹಿಣೀಶತಮಪಾನುದದಾತ್ಮತಂತ್ರಃ ತ್ವಾಂ ದುಸ್ತಮಾನ ಪದಮಾತ್ಮನಿ ಪೌರುಷೇಣ ಸಂಪಾದಯನ್ ಯದುಶುರಮ್ಯಮಭಿದ್ರದಂಗಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಸಂತಿ ಪೂಜಾರಿ ಅವರೇ ಶ್ಲೋಕ ಓದ್ತೀರಾ? ವಸಂತಿ ಪೂಜಾರಿ. ದೀಪಿಕಾ ಅವರೇ ಓದ್ತೀರಾ ಶ್ಲೋಕನ? ಓದ್ತೀನಿ ಮಾತಾಜಿ. ಓದಿ. ಯೋ ವೈ ಮಮಾತಿ ಭರಮಾಸುರವಂಶರಾಜ್ಞಾ ಮಕ್ಷೌಹಿಣಿ ಶತಮಪಾನುದದಾತ್ಮತಂತ್ರಃ ತ್ವಾಂ ದುಸ್ಥಮೂನ ಪದಮಾತ್ಮನಿ ಪೌರುಷೇಣ ಸಂಪಾದಯಾನ್ ಯದುಶೂರಮ್ಯಮಭಿಪ್ರದಂಗಂ. ಲಜಿತಾ ಅವರೇ, ಮ್ಯಾಮ್ ಝೂಮ್ ಪ್ರಭುಜಿಗೆ ಒಂದ್ಸತಿ ಕೊಡಿ. ಯಾರೋ ಝೂಮ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಓದಿ ಪ್ರಭುಜಿ. ಝೂಮ್ ಪ್ರಭುಜಿಯೇ ಝೂಮ್ ಮಾತಾಜಿಯೇ ಗೊತ್ತಿಲ್ಲ ನನ್ಗೆ. ಯಾವಾಗ್ಲೂ ಝೂಮ್ ಅಂತ ಹೆಸರಿಟ್ಕೊಂಡು ಒಬ್ರು ಬರ್ತಾರೆ, ಅದಕ್ಕೆ ಕೇಳಿ. ಓದ್ತೀರಾ ಝೂಮ್? ಯಾರ ಹೆಸರಿಲ್ಲ ನಮ್ದು. ಓದ್ತೀರಾ? ಪ್ರಭುಜಿನ ಮಾತಾಜಿನ ಗೊತ್ತಿಲ್ಲ, ಓದ್ತೀರಾ? ಇವತ್ತಿಲ್ಲ ಅಂತ ಇಲ್ಲ ಮ್ಯಾಮ್. ಅವರು ಯಾರು ಇದಾರೆ, ಝೂಮ್ ಇದಾರೆ. ಹೌದಾ ಮ್ಯಾಮ್? ಓದ್ತೀರಾ? ಯಾರಿದ್ದಾರೆ ಅದು? ಸರಿ, ಓಕೆ. ಓಕೆ. ಅಕ್ಷತಾ ಅವ್ರೆ ಓದ್ತೀರಾ ಮ್ಯಾಮ್? ಹರೇ ಕೃಷ್ಣ ಮಾತಾಡಿ. ಓದಿ ಮ್ಯಾಮ್. ಯೋ ವೈ ಮಮಾತಿ ಭರಮಾಸುರವಂಶರಾಜ್ಞಾ ಮಕ್ಷೌಹಿಣಿ ಶತಮಪಾನುದದಾತ್ಮತಂತ್ರಃ ತ್ವಾಂ ದುಸ್ತಮೂನ ಪದಮಾತ್ಮನಿ ಪೌರುಷೇಣ ಸಂಪಾದಯನ್ ಯದುಶೋ ರಮ್ಯಮಭಿಬ್ರದಂಗಂ. ಹರೇ ಕೃಷ್ಣ. ಲಕ್ಷ್ಮೀ ನರಸಿಂಹ ಅವ್ರೆ ಓದ್ತೀರಾ ಪ್ರಭುಜಿ? ಪ್ರಭುಜಿನ ಮಾತಾಜಿನ ಗೊತ್ತಿಲ್ಲ, ಓದ್ತೀರಾ? ಲಕ್ಷ್ಮೀ ನರಸಿಂಹ. ಹರೇ ಕೃಷ್ಣ. ಸುಜಾತಾ ಸುಂದರಾಚಾರ್ಯ ಓದಿ ಮ್ಯಾಮ್. ಓದ್ತೀನಿ. ಯೋ ವೈ ಮಮಾತಿ ಭರಮಾಸುರವಂಶರಾಜ್ಞಾ ಮಕ್ಷೋಹಿಣೀ ಶತಮಪಾನುದದಾತ್ಮತಂತ್ರಃ ತ್ವಾಂ ದುಸ್ತಮೌನ ಪದಮಾತ್ಮನಿ ಪೌರುಷೇಣ ಸಂಪಾದಯನ್ ಯದುಶೋ ರಮ್ಯಮಭಿಬ್ರದಂಗಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ವಸಂತಿ ಪೂಜಾರಿ ಅವರೇ ಶಬ್ದಗಳ ಅರ್ಥ ಓದ್ತೀರಾ? ವಸಂತಿ ಪೂಜಾರಿ. ಹರೇ. ಯಂ ಯಾರು, ವೈ ನಿಶ್ಚಯವಾಗಿ, ಮಮ ನಿಶ್ಚಯವಾಗಿ, ಮಮ ನನ್ನ, ಅತಿಬರಂ ಹೆಚ್ಚು ಹೊರೆಯಾದ, ಅಸುರ ವಂಶ ಅಪನಂಬಿಕೆಯಾದವರಾದ, ರಾಜರ ಅಕ್ಷೋಹಿಣಿ ಸೈನ್ಯವನ್ನು, ಶತಂ 3 ಅಪಾನುದ ನಿರ್ಮೂಲ ಮಾಡಿದವನು, ಆತ್ಮತಂತ್ರ ಸ್ವಯಂ ಶಕ್ತನು, ತ್ವಾಂ ನಿನ್ನನ್ನು, ದುಸ್ವಪ್ನಂ ಕಷ್ಟದಲ್ಲಿದ್ದ, ಊನ ಪದಂ ನಿಲ್ಲಲು ಬಲವಿಲ್ಲದ, ಆತ್ಮಾನಿ ಅಂತರಂಗದಲ್ಲಿ, ಪೌರುಷೇನ ಶಕ್ತಿಯ ಪ್ರಭಾವದಿಂದ, ಸಂಪಾದಾಯನ್ ಗಳಿಸಿಕೊಂಡು, ಯದುವಂಶದಲ್ಲಿ, ರಮ್ಯಂ ದಿವ್ಯ ಸುಂದರವಾದ,
ಅಭಿಭ್ರತ್ ಸ್ವೀಕರಿಸಿದವನು, ಅಂಗಂ ಶರೀರವನ್ನು. ಹರೇ ಕೃಷ್ಣ. ಅನುವಾದ ಓದಿ ಮಮ್, ಅನುವಾದ ಓದಿ. ಹರೇ ಕೃಷ್ಣ. ಹೇ ಧರ್ಮ ಪುರುಷನೇ, ನಾಸ್ತಿಕ ರಾಜರ ಅನಗತ್ಯ ಅಕ್ಷೋಹಿಣಿ ಸೇನಾಭಾರದಿಂದ ನಾನು ತೊಂದರೆಗೀಡಾಗಿದ್ದೆ. ದೇವೋತ್ತಮ ಪುರುಷನ ಅನುಗ್ರಹದಿಂದ ಆ ಭಾರದಿಂದ ನಾನು ಮುಕ್ತಳಾದೆ. ಹಾಗೆಯೇ ನೀನು ಸಹ ದುಸ್ಥಿತಿಯಲ್ಲಿದ್ದು ಕಾಲ್ಬಲ ಕಳೆದುಕೊಂಡು ದುರ್ಬಲನಾಗಿದ್ದೆ. ಹೀಗಾಗಿ ನಿನ್ನನ್ನು ಮುಕ್ತಗೊಳಿಸಲು ಶ್ರೀಕೃಷ್ಣನು ಅಂತಃಶಕ್ತಿಯಿಂದ ಯದುವಂಶದಲ್ಲಿ ಅವತರಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣಮೂರ್ತಿ ಪ್ರಭುಜಿ ಮೂರ್ತಿ. ಓದ್ತೀರಾ? ಓದಿ ಪ್ರಭುಜಿ, ಓದಿ ಪ್ರಭು. ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ನಾನು ಎಲ್ಲರನ್ನ ಮ್ಯೂಟ್ ಮಾಡಿದೆ, ಗಲಾಟೆ ಆಗ್ತಾ ಇತ್ತು. ಯಾ ಮ್ಯಾಮ್, ಓದ್ತೀರಾ ಪ್ರಭುಜಿ? ಕೃಷ್ಣಮೂರ್ತಿ ಪ್ರಭುಜಿ. ಅಸುರರು ಬೇರೆಯವರ ಸಂತೋಷವನ್ನು ಬಲಿಕೊಟ್ಟಾದರೂ ಇಂದ್ರಿಯ ಭೋಗವನ್ನು ಪಡೆಯಲು ಬಯಸುತ್ತಾರೆ. ತಮ್ಮ ಈ ಅಭಿಲಾಷೆಯನ್ನು ಪೂರೈಸಿಕೊಳ್ಳಲು ಅಸುರರು, ವಿಶೇಷವಾಗಿ ನಾಸ್ತಿಕ ರಾಜರು ಅಥವಾ ರಾಜ್ಯದ ಆಡಳಿತ ಪ್ರಮುಖರು ಯತ್ನಿಸುತ್ತಾರೆ. ಶಾಂತಿಯುತವಾಗಿರುವ ಸಮಾಜದಲ್ಲಿ ಯುದ್ಧವನ್ನುಂಟು ಮಾಡಲು ಅವರು ಎಲ್ಲಾ ರೀತಿಯ ಮಾರಕಾಸ್ತ್ರಗಳಿಂದ ಸಜ್ಜಾಗುತ್ತಾರೆ. ಸ್ವತಃ ವೈಭವಕ್ಕಿಂತ ಹೆಚ್ಚಿನ ಯಾವ ಆಕಾಂಕ್ಷೆಯೂ ಅವರಿಗಿರುವುದಿಲ್ಲ. ಹೀಗೆ ಅನುಚಿತವಾದ ಸೇನಾಬಲ ವೃದ್ಧಿಯಾಗುತ್ತದೆ. ಫಲವಾಗಿ ಭೂಮಾತೆಯ ಬಹುಭಾರದಿಂದ ನರಳುತ್ತಾಳೆ. ಅಸುರರ ಜನಸಂಖ್ಯೆಯ ವೃದ್ಧಿಯಿಂದ ಧರ್ಮ ತತ್ವಾನುಸಾರಿಗಳು, ಅದರಲ್ಲೂ ವಿಶೇಷವಾಗಿ ಭಕ್ತರು ಅಥವಾ ದೇವತೆಗಳು ಅಸಂತೋಷವನ್ನು ಅನುಭವಿಸುತ್ತಾರೆ. ಅಂತಹ ಸಂದರ್ಭದಲ್ಲಿ ಅನಪೇಕ್ಷಿತ ಅಸುರರ ನಾಶಕ್ಕಾಗಿ ಮತ್ತು ಧರ್ಮದ ನಿಜ ತತ್ವಗಳ ಪುನಃ ಪ್ರತಿಷ್ಠಾಪನೆಗಾಗಿ ದೇವೋತ್ತಮ ಪುರುಷನು ಅವತರಿಸುತ್ತಾನೆ. ಇದು ಶ್ರೀಕೃಷ್ಣನ ಉದ್ದೇಶವಾಗಿದ್ದು ಅದನ್ನು ಆತ ಪೂರೈಸಿದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ದೈವಿ ಗುಣಗಳು ಮತ್ತೆ ಆಸುರಿ ಗುಣಗಳು ಅನ್ನೋದನ್ನ ಭಗವಂತ ಹೇಳ್ತಾರಲ್ವಾ. ಆಸುರಿ ಪ್ರವೃತ್ತಿಯವರು ಅವರ ಇದೇನು ಕೇವಲ ಅವರು ಅಂದ್ರೆ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ. ಬರೀ ತಮ್ಮ ಬಗ್ಗೆ ಮಾತ್ರ ಯೋಚಿಸ್ತಾರೆ. ಬೇರೆಯವರ ಸಂತೋಷವನ್ನ ಬಲಿ ಕೊಟ್ಟಾದ್ರೂ ಇಂದ್ರಿಯ ಸುಖದ ಭೋಗವನ್ನ ಪಡೆಯಲು ಬಯಸುವಂಥದ್ದು ಇದು ಆಸುರಿ ಪ್ರವೃತ್ತಿ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಕಲಿಯುಗದಲ್ಲಿ ಕೂಡ ತುಂಬಾ ಈ ತರದ ಜನರು ಇದ್ದಾರೆ. ಕಲಿಯುಗದಲ್ಲಿ ಆಸುರಿ ಪ್ರವೃತ್ತಿಯವರೇ ಹೆಚ್ಚು ಇದ್ದಾರೆ ಅಂತ ಹೇಳ್ಬೋದು. ತಮ್ಮ ಈ ಅಭಿಲಾಷೆಯನ್ನು ಪೂರೈಸಿಕೊಳ್ಳಲು ಅಸುರರು ವಿಶೇಷವಾಗಿ ನಾಸ್ತಿಕ ರಾಜರು ಅಥವಾ ರಾಜ್ಯದ ಆಡಳಿತ ಪ್ರಮುಖರು ಯತ್ನಿಸುತ್ತಾರೆ. ಶಾಂತಿಯುತವಾಗಿರುವ ಸಮಾಜದಲ್ಲಿ ಯುದ್ಧವನ್ನು ಉಂಟು ಮಾಡಲು ಅವರು ಎಲ್ಲಾ ರೀತಿಯ ಮಾರಕಾಸ್ತ್ರಗಳಿಂದ ಸಜ್ಜಾಗುತ್ತಾರೆ. ಸೊ ಅವರ ಉದ್ದೇಶ ಏನು? ಸೊ ತಾವು ಸುಖವಾಗಿರ್ಬೇಕು, ತಾವು ಸಂತೋಷದಿಂದ ಇರ್ಬೇಕು. ಬೇರೆಯವರು ಏನಾದ್ರೂ ಪರವಾಗಿಲ್ಲ, ಬೇರೆಯವರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಒಂದಷ್ಟು ಜನ ಸತ್ರು ಪರವಾಗಿಲ್ಲ. ಹಿಟ್ಲರ್ ನಂತವರು. ಸೊ ಹಿಟ್ಲರ್ ಜೀವಗಳ ಮಾರಣ ಹೋಮವನ್ನ ನಡೆಸಿದ. ಅವನ ಉದ್ದೇಶ ಏನಿತ್ತು? ತಾನು ಪ್ರಪಂಚದ ಒಡೆಯನಾಗ್ಬೇಕು ಅನ್ನುವಂಥದ್ದು. ಸೊ ಬೇರೆಯವರನ್ನ ಕೊಂದಾದ್ರೂ ಸರಿ ನಾನು ಸಂತೋಷವಾಗಿರ್ಬೇಕು ಅನ್ನುವಂಥದ್ದು ಆಸುರಿ ಪ್ರವೃತ್ತಿ. ಬಟ್ ಕೊನೆಗೆ ಅವನು ಯಾವ ತರ ಸತ್ತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವನ ಜೀವನ ಯಾವ ತರ ಅಂತ್ಯವಾಯ್ತು ಅಂತ. ಸೊ ಈ ತರ ಈ ಆಸುರಿ ಪ್ರವೃತ್ತಿಯವರ ಅಂದ್ರೆ ಅವರ ಜೀವನ ಕೊನೆ ಆಗೋದು ಒಂದು ಅಂದ್ರೆ ಅದೇ ತರನೇ ಇರುತ್ತೆ. ಅವ್ರು ಯಾವ ತರ ಬೇರೆಯವರಿಗೆ ತೊಂದರೆ ಕೊಡ್ತಾರೋ ಅದೇ ತರ. ಅದಲ್ಲದೆ ಎಷ್ಟೊಂದು ಕರ್ಮಗಳನ್ನ, ಕೆಟ್ಟ ಫಲಗಳನ್ನ ಅವ್ರು ಒಟ್ಟಾಗ್ತಾರೋ ಅನ್ನೋದು ಅವರಿಗೆ ಹಾಕಿರ್ತಾರೋ ಅವರಿಗೂ ಗೊತ್ತಿರುವುದಿಲ್ಲ. ಸೊ ಇಲ್ಲಿ ಸ್ವಂತ ವೈಭವಕ್ಕಿಂತ ಹೆಚ್ಚಿನ ಯಾವ ಆಕಾಂಕ್ಷೆಯೂ ಅವರಿಗೆ ಇರುವುದಿಲ್ಲ. ಯಾವಾಗ್ಲೂ ಸೆಲ್ಫ್ ಸೆಂಟರ್ಡ್ ಆಗಿ ಅವರ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡುವಂಥದ್ದು. ಹೀಗೆ ಅನುಚಿತವಾದ ಸೇನಾಬಲ ವೃದ್ಧಿಯಾಗುತ್ತದೆ. ಫಲವಾಗಿ ಭೂಮಾತೆಯು ಬಹುಭಾರದಿಂದ ನರಳುತ್ತಾಳೆ. ಸೊ ಈ ಭೂಮಿಗೆ ಭಾರ ಅನ್ನುವಂಥದ್ದು ಇಲ್ಲಿರುವ ಮರಗಿಡಗಳಿಂದಾಗ್ಲಿ, ಪರ್ವತದಿಂದಾಗ್ಲಿ, ಜನಸಂಖ್ಯೆ ಒತ್ತಡದಿಂದಾಗ್ಲಿ ಆಗುವುದಿಲ್ಲ. ಯಾಕಂದ್ರೆ ಎಷ್ಟೇ ಇಲ್ಲಿ ಪ್ರತಿಯೊಂದು ಭಗವಂತನ ಇಚ್ಛೆಯ ಪ್ರಕಾರನೇ ಆಗುವಂಥದ್ದು. ಆದ್ರಿಂದ ಈಗ ಹೇಳ್ತಾರಲ್ಲ, ಜನಸಂಖ್ಯೆ ಒತ್ತಡ, ಜನಸಂಖ್ಯೆ ಹೆಚ್ಚಾಗಿದೆ, ಹಾಗಾಗಿದೆ, ಹೀಗಾಗಿದೆ, ಇದೆಲ್ಲ ಅಂದ್ರೆ ಭಗವಂತನ ಇಚ್ಛೆ ಅದು. ಇಲ್ಲಿ ಯಾವ ತರ, ಇಲ್ಲಿ ಎಷ್ಟು ಜನರು, ಎಷ್ಟೇ ಜನರು ಇಲ್ಲಿ ಇದ್ರೆ ಕೂಡ ಅದರಿಂದ ತೊಂದರೆ ಆಗುವಂಥದ್ದು ಅಂತ ಹೇಳಿ ಇಲ್ಲ. ಆದ್ರೆ ಜನರು ಅದನ್ನ ಸರಿಯಾದ ರೀತಿಯಲ್ಲಿ ಇಲ್ಲಿ ಪ್ರಕೃತಿಯಿಂದ ತಮಗೆ ಏನು ಲಭ್ಯವಾಗಿದೆಯೋ ಅದನ್ನ ಉಪಯೋಗಿಸಿಕೊಳ್ಳೋದ್ರಿಂದ ಆಗುವಂಥದ್ದು. ಮತ್ತೆ ಇಲ್ಲಿ ಭೂಮಿಗೆ ಭಾರ ಆಗುವಂಥದ್ದು ಇಲ್ಲಿಯ ಜನರಿಂದಲೂ ಅಲ್ಲ, ಇಲ್ಲಿಯ ಪರ್ವತಗಳಿಂದಾಗ್ಲಿ ಅಥವಾ ಯಾವುದರಿಂದ ಕೂಡ ಅಲ್ಲ. ಯಾಕಂದ್ರೆ ಭೂಮಿಯ ಒಂದು ಇದು ಅದೆಲ್ಲ ಇರ್ಲೇಬೇಕು. ಭೂಮಿ ಅಂದ್ಮೇಲೆ ಭಾರ ಆಗುವುದು ಯಾವುದರಿಂದ? ಭೂಮಿಗೆ ಜನರ ಕೆಟ್ಟತನದಿಂದ, ಜನರು ಮಾಡುವಂತ ದುಷ್ಕೃತ್ಯಗಳಿಂದ, ವಿಧ್ವಂಸಕ ಕೃತ್ಯಗಳಿಂದ ಭೂಮಾತೆಗೆ ಬಹುಭಾರದಿಂದ ನರಳುತ್ತಾಳೆ. ಪಾಪದಿಂದ ಭೂಮಿ ಭಾರವಾಗುತ್ತದೆ. ಅಸುರರ ಜನಸಂಖ್ಯೆಯ ವೃದ್ಧಿಯಿಂದ ಧರ್ಮ ತತ್ವಾನುಸಾರಿಗಳು, ಅದರಲ್ಲೂ ವಿಶೇಷವಾಗಿ ಭಕ್ತರು ಅಥವಾ ದೇವತೆಗಳು ಅಸಂತೋಷವನ್ನು ಅನುಭವಿಸುತ್ತಾರೆ. ಸೊ ಇಲ್ಲಿ ಜನಸಂಖ್ಯೆ ಹೆಚ್ಚುತ್ತೆ. ಬಟ್ ಅಸುರರ ಜನಸಂಖ್ಯೆ ಹೆಚ್ಚೋದ್ರಿಂದ ಏನಾಗುತ್ತೆ? ಯಾರು
ಧರ್ಮಿಷ್ಠರಿರುತ್ತಾರೋ, ಯಾರು ಭಕ್ತರಿರುತ್ತಾರೋ, ಸೊ ಅವರಿಗೆ ತೊಂದರೆ ಉಂಟಾಗುತ್ತೆ. ಸೊ ಅವರು ಇಂಥವರಿಗೆ ತೊಂದರೆಯನ್ನ ಕೂಡ ಕೊಡುತ್ತಾರೆ, ಇಂಥವರು ಅಸಂತೋಷವನ್ನ ಅನುಭವಿಸುತ್ತಾರೆ. ಅಂತಹ ಸಂದರ್ಭದಲ್ಲಿ ಅನಪೇಕ್ಷಿತ ಅಸುರರ ನಾಶಕ್ಕಾಗಿ ಮತ್ತು ಧರ್ಮದ ನಿಜ ತತ್ವಗಳ ಪುನಃ ಪ್ರತಿಷ್ಠಾಪನೆಗಾಗಿ ದೇವೋತ್ತಮ ಪರಮಪುರುಷನು ಅವತರಿಸುತ್ತಾನೆ. ಇದು ಶ್ರೀಕೃಷ್ಣನ ಉದ್ದೇಶವಾಗಿತ್ತು, ಅದನ್ನು ಆತ ಪೂರೈಸಿದನು. ಎಸ್, ಭಗವದ್ಗೀತೆಯ ಒಂದು ಶ್ಲೋಕ ಇದನ್ನ ಹೇಳುತ್ತೆ. ಯಾರು ಹೇಳ್ತೀರಿ? ತಟ್ಟ ಅಂತ ಹೇಳಿ ಒಂದು ಶ್ಲೋಕ ಹೇಳುತ್ತೆ. ಭಗವಂತ ಇಲ್ಲಿ ಅವತರಿಸುತ್ತಾರೆ. ಯಾಕೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಸ್, ಹೌದು. ಸೊ ಧರ್ಮದ ಅವನತಿ ಆದಾಗ ಮತ್ತೆ ಧರ್ಮವನ್ನ ಸ್ಥಾಪಿಸೋದಕ್ಕೋಸ್ಕರ ನಾನು ಈ ಪೃಥ್ವಿಯಲ್ಲಿ ಅವತರಿಸುತ್ತೇನೆ ಅಂತ ಭಗವಂತ ಹೇಳ್ತಾನೆ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಎಷ್ಟು ದೊಡ್ಡದಿದೆ ಭಾವಾರ್ಥ, ಚಿಕ್ಕದಿದೆ. ಎಸ್, ಓದಿ. ಕಾವಾ ಸಹಿತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕರುಚಿರಸ್ಮಿತವಲ್ಗು ಜಲ್ಪೇ ಸ್ಥೈರ್ಯಂ ಸಮಾನಮಹರನ್ಮಧುಮಾನಿನೀನಾಂ ರೋಮೋತ್ಸವೋ ಮಮ ಯದಂಗ್ರಿ ವಿಟಂಕಿತಾಯಃ. ಕಾವಾ ಸಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕರುಚಿರಸ್ಮಿತವಲ್ಗು ಜಲ್ಪೇ ಸ್ಥೈರ್ಯಂ ಸಮಾನಮಹರನ್ಮಧುಮಾನಿನಾನಾಂ ರೋಮೋತ್ಸವೋ ಮಮ ಯದಂಗ್ರಿ ವಿಟಂಕಿತಾಯಾಃ. ಶ್ವೇತಾ ಅವರೇ ಓದ್ತೀರಾ? ಶ್ವೇತಾ ಅವರು. ಕಾವಾ ಸಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕರುಚಿರಸ್ಮಿತವಲ್ಗು ಜಲ್ಪೈಃ ಸ್ಥೈರ್ಯಂ ಸಮಾನಮಹರನ್ಮಧುಮಾನಿನೀನಾಂ ರೋಮೋತ್ಸವೋ ಮಮ ಯದಂಗ್ರಿ ವಿಟಂಕಿತಾಯಾಃ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿದೆ ವಾಯ್ಸ್. ಹರಿಣಿ ಕೆಕ್ಕೇರಿ ಅವರೇ ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ ಮ್ಯಾಮ್. ಕಾವಾ ಸಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕರುಚಿರಸ್ಮಿತವಲ್ಗು ಜಲ್ಪೈ ಸ್ಥೈರ್ಯಂ ಸಮಾನಮಹರನ್ಮಧುಮಾನಿನೀನಾಂ ರೋಮೋತ್ಸವೋ ಮಮ ಯದಂಗ್ರಿ ವಿಟಂಕಿತಾಯಾಃ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಸುಮನಾ ಪ್ರಸಾದ್ ಅವರೇ ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಕಾವಾ ಸಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕರುಚಿರಸ್ಮಿತವಲ್ಗು ಜಲ್ಪೈಃ ಸ್ಥೈರ್ಯಂ ಸಮಾನಮಹರನ್ಮಧುಮಾನಿನೀನಾಂ ರೋಮೋತ್ಸವೋ ಮಮ ಯದಂಗ್ರಿ ವಿಟಂಕಿತಾಯಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸುವರ್ಣ ಓದ್ಲಿಯಾ? ಓದಿಮ್ಮ. ಕಾವಾ ಸಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕ ರುಚಿರಸ್ಮಿತವಲ್ಗು ಜಲ್ಪೈ ಸ್ಥೈರ್ಯಂ ಸಮಾನ ಮಹರಾನ್ಮುದ ಮಾನಿನೀನಂ ರೋಮೋತ್ಸವ ಮಮ ಯದಂಗ್ರಿ ವಿಟಂಕಿತಾಯಃ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಂದು ಸುಬ್ರಹ್ಮಣ್ಯ ಪ್ರಭುಜಿ ಶಬ್ದಗಳ ಅರ್ಥ ಅನುವಾದ ಓದಿದ್ದೀವಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಕ ಯಾರು, ವಾ ಅಥವಾ, ಸಹೇತ ಸಹಿಸಿ ಯಾರು, ವಿರಹಂ ಅಗಲಿಕೆಯನ್ನು, ಪುರುಷ ಉತ್ತಮಸ್ಯ ದೇವೋತ್ತಮ ಪರಮ ಪುರುಷನ, ಪ್ರೇಮ ಪ್ರೇಮದಿಂದ ಕೂಡಿದ, ಅವಲೋಕ ಕುಡಿನೋಟ, ರುಚಿರ ಸ್ಮಿತ ಸಂತಸ ನೀಡುವ ಮಂದಹಾಸ, ವಲ್ಗು ಜಲ್ಪೈಹಿ ಹೃದಯ ಸರ್ಪಿ ಸಲ್ಲಾಪಗಳಿಂದ, ಸ್ಥೈರ್ಯಂ ಗಾಂಭೀರ್ಯವನ್ನು, ಸಮಾನಂ ಗಾಢಾನುರಕ್ತ ಕೋಪದಿಂದ ಕೂಡಿದ, ಅಹರತ್ ಜಯಿಸಿದನು, ಮಧು ಸರಸ ಹೃದಯಗಳಾದ, ಮಾನನೀಯಂ ಸತ್ಯಭಾಮಿಯಂತಹ ಸ್ತ್ರೀಯರ, ರೋಮ ಉತ್ಸವ ಸಂತೋಷದಿಂದಾಗಿ ಪುಳಕಗೊಳ್ಳುವಂತೆ ಮಾಡಿದ, ಮಮ ನನಗೆ, ಯತ್ ಯಾರ, ಅಂಗ್ರಿ ಪಾದಗಳ, ವಿಟಂಕಿತಾಯ ಗುರುತುಗಳುಳ್ಳ. ಅನುವಾದ: ಆ ದೇವೋತ್ತಮ ಪರಮ ಪುರುಷನ ವಿರಹದ ನೋವನ್ನು ಯಾರು ತಾನೇ ತಾಳಬಲ್ಲರು? ಆತ ತನ್ನ ಮಧುರ ಪ್ರೇಮದ ಮಂದಹಾಸದಿಂದ, ಉಲ್ಲಾಸಪೂರ್ಣ ಕುಡಿನೋಟದಿಂದ ಮತ್ತು ಹೃದಯಕ್ಕೆ ತಾಕುವ ನಿವೇದನೆಗಳಿಂದ ಸತ್ಯಭಾಮಿಯರಂತಹ ಪ್ರಿಯತಮೆಯರ ಗಾಂಭೀರ್ಯವನ್ನು, ತೀವ್ರ ಕ್ರೋಧವನ್ನು ಗೆಲ್ಲಬಲ್ಲವನಾಗಿದ್ದನು. ನನ್ನ ಅಂದ್ರೆ ಭೂಮಿಯ ಮೇಲೆ ಆತ ನಡೆದಾಡಿದಾಗ ಆತನ ಪಾದ ಕಮಲಗಳ ಧೂಳಿನಲ್ಲಿ ಮುಳುಗಿ ನಾನು ಪುನಿತನಾದೆ. ನನ್ನ ಮೇಲೆ ಸಮೃದ್ಧವಾಗಿ ಬೆಳೆದಿದ್ದ ಹುಲ್ಲು ಆ ಸಂತೋಷದಿಂದ ನಾನು ರೋಮಾಂಚಿತನಾಗಿದ್ದೇನೋ ಎನ್ನುವಂತೆ ಕಾಣುತ್ತಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಮಾ ಪ್ರಭು ಅವರೇ ಭಾವಾರ್ಥ ಓದ್ತೀರಾ? ಹರೇ ಕೃಷ್ಣ. ಶ್ರೀಕೃಷ್ಣನು ತನ್ನ ಸ್ವಧಾಮದಲ್ಲಿ ಇಲ್ಲದಿರುವಾಗ ಆತನ ಸಾವಿರಾರು ರಾಣಿಯರಿಗೆ ಅಗಲಿಕೆ ಉಂಟಾಗುವ ಸಾಧ್ಯತೆ ಇರುತ್ತಿತ್ತು. ಆದರೆ ಆತ ಭೂಮಿಯ ಮೇಲೆ ತನ್ನ ಪಾದಕಮಲಗಳನ್ನೂರಿ ಎಲ್ಲೇ ನಡೆದಾಡಿದರೂ ಭೂಮಿಗೆ ಆತನಿಂದ ಅಗಲುವ ಅವಕಾಶವೇ ಬರುವುದಿಲ್ಲ. ಭಗವಂತ ಈ ಭೂಮಿಯನ್ನು ತೊರೆದು ತನ್ನ ಆಧ್ಯಾತ್ಮಿಕ ಧಾಮಕ್ಕೆ ಮರಳಿದಾಗ ಮಾತ್ರ ಭೂಮಿಯ ಅಗಲಿಕೆಯ ನೋವು ಹೆಚ್ಚು ತೀವ್ರತರವಾದದ್ದಾಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್, ಸೊ ತುಂಬಾ ಕಾವ್ಯಮಯವಾಗಿದೆ, ತುಂಬಾ ಚೆನ್ನಾಗಿ ವಿವರಿಸಲಾಗಿದೆ. ದೇವೋತ್ತಮ ಪರಮಪುರುಷನ ವಿರಹದ ನೋವನ್ನು ಯಾರು ತಾನೇ ತಾಳಬಲ್ಲರು? ಆತ ತನ್ನ ಮಧುರ ಪ್ರೇಮದ ಮಂದಹಾಸದಿಂದ, ಉಲ್ಲಾಸಪೂರ್ಣ ಕುಡಿ ನೋಟದಿಂದ ಮತ್ತು ಹೃದಯಕ್ಕೆ ತಾಕುವ ನಿವೇದನೆಗಳಿಂದ ಸತ್ಯಭಾಮಿಯಂತಹ ಪ್ರಿಯತಮೆಯರ ಗಾಂಭೀರ್ಯವನ್ನು, ತೀವ್ರ ಕ್ರೋಧವನ್ನು ಗೆಲ್ಲಬಲ್ಲವನಾಗಿದ್ದನು. ತನ್ನ ಮೇಲೆ ಆತ ನಡೆದಾಡಿದಾಗ ಆತನ ಪಾದ ಕಮಲಗಳ ಧೂಳಿನಲ್ಲಿ ಮುಳುಗಿ ನಾನು ಪುನೀತಳಾದೆ. ನನ್ನ ಮೇಲೆ ಸಮೃದ್ಧವಾಗಿ ಬೆಳೆದಿದ್ದ ಹುಲ್ಲು ಆ ಸಂತೋಷದಿಂದ ನಾನು ರೋಮಾಂಚಿತಳಾಗಿದ್ದೇನೋ ಎನ್ನುವಂತೆ ಕಾಣುತ್ತಿತ್ತು. ಸೊ ಈಗ ಭೂಮಿ ತಾಯಿ ಅಗಲಿಕೆಯ ನೋವಿನಿಂದ, ವಿರಹ ವೇದನೆಯಿಂದ ಅವಳು ಹೀಗೆ ನುಡಿತಾ ಇದ್ದಾಳೆ. ಸೊ ಕೃಷ್ಣನನ್ನ ಯಾರು ಒಂದು ಬಾರಿ ಕೃಷ್ಣನ ಸಂಘವನ್ನ ಯಾರಾದ್ರೂ ಮಾಡಿದ್ರೆ ಕೂಡ ಕೃಷ್ಣನ ಅಗಲಿಕೆಯ ನೋವನ್ನ ತಡೆದುಕೊಳ್ಳಿಕ್ಕೆ ಆಗದಿರುವಂತ ಒಂದು, ಅಂದ್ರೆ ಅವರಿಗೆ ಆಗ್ತಾ ಇರ್ಲಿಲ್ಲ. ಒಂದು ಬಾರಿ ಭಗವಂತನನ್ನ ಭೇಟಿಯಾದವರಿಗೆ ಕೂಡ ಭಗವಂತನಿಂದ ಇದ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಅಂತೆ. ಅಂಥದ್ರಲ್ಲಿ ಯಾವಾಗ್ಲೂ ಭಗವಂತ ಈ ಭೂಮಿಯ ಮೇಲೆ ಇದ್ದಾಗ 100 ವರ್ಷಗಳ ಕಾಲ, ಅಂದ್ರೆ 100ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಭೂಮಿಯ ಮೇಲೆ ಭಗವಂತನ ಪಾದ ಸ್ಪರ್ಶದಿಂದ ಪುನೀತಳಾದ ಭೂಮಿಗೆ ಕೃಷ್ಣನ ಅಗಲಿಕೆಯ ನೋವು ತುಂಬಾನೇ ಆಗ್ತಾ ಇದೆ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಕೃಷ್ಣ ವೃಂದಾವನವನ್ನ ಬಿಟ್ಟು ಮಥುರಾಗೆ ಹೋದಾಗ, ಅಕ್ರೂರ ಅವನನ್ನ ಮಥುರಾಗೆ ಕರೆದುಕೊಂಡು ಹೋಗೋದಿಕ್ಕೆ ಬಂದಾಗ, ವೃಂದಾವನದಲ್ಲಿ ಕೃಷ್ಣ ಹೋದಾಗ್ಲಿಂದ ಇಡೀ ವೃಂದಾವನವೇ ನಿಸ್ತೇಜಗೊಂಡಿತ್ತು. ಅಂದ್ರೆ ಜೀವವೇ ಇಲ್ಲದಾಯಿತು ವೃಂದಾವನದು. ಹಸುಗಳು ಹುಲ್ಲನ್ನ ತಿನ್ನುವುದನ್ನ ನಿಲ್ಲಿಸಿದವು. ಮಾತೆ ಯಶೋದೆ ನಂದ ಮಹಾರಾಜ ಜೀವಂತ ಶವವಾಗಿ ಬಿಟ್ಟರು. ಗೋಪಿಯರಲ್ಲಿ ಅವರ ಅಂದ್ರೆ ಉಸಿರೇ ನಿಂತು ಹೋಯಿತು ಅನ್ನುವಂತಹ ದುಃಖ ಅವರಿಗೆ ಆಯಿತು. ಸೊ ಕಣ್ಣೀರ ಧಾರೆ ಹರಿಯಿತು ವೃಂದಾವನದಲ್ಲಿ, ಯಮುನೆಯ ತರ ಇನ್ನೊಂದು ನದಿ ಹರಿಯಿತು ಅಂತ ಹೇಳಲಾಗಿದೆ. ಕಣ್ಣೀರ ಧಾರೆ ಯಾವ ತರ ಎಷ್ಟು ದುಃಖವನ್ನ ಪಟ್ಟರು ಎಲ್ಲಾ ಮಾತೆಯರು, ಅಂದ್ರೆ ತಮ್ಮ ಮಗನನ್ನ ಕಳೆದುಕೊಂಡು ಅನ್ನುವಂತ ದುಃಖವನ್ನ ಎಲ್ಲರೂ ಪಟ್ಟರು. ಗೋಪಿಯರು, ನಂದ ಮಹಾರಾಜ, ಯಶೋಧ, ಪ್ರಾಣಿಗಳು, ಪಕ್ಷಿಗಳು, ಮರ ಗಿಡಗಳು ಎಲ್ಲವೂ ದುಃಖಿತವಾದವು. ವೃಂದಾವನ ತನ್ನ ಜೀವವನ್ನೇ ಕಳೆದುಕೊಂಡಿತು ಅನ್ನುವಂತಿತ್ತು. ಉದ್ಧವ ವೃಂದಾವನಕ್ಕೆ ಹೋದಾಗ ನೋಡಿದಂತಹ ಪರಿಸ್ಥಿತಿ ಇದು. ಸೊ ಕೃಷ್ಣನಿಲ್ಲದ ವೃಂದಾವನವನ್ನ ಯಾರು ಅಂದ್ರೆ ನೋಡುವ ತರನೇ ಇರ್ಲಿಲ್ಲ. ಕೃಷ್ಣನಿದ್ದಾಗ ವೃಂದಾವನ ಹೇಗಿತ್ತು, ಕೃಷ್ಣ ವೃಂದಾವನವನ್ನ ಬಿಟ್ಟು ಹೋದಾಗ ವಿರಹ ವೇದನೆಯಿಂದ ಯಾವ ತರ ಆಯ್ತು. ಸೊ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಸ್ಪಂದಿಸಿದವು ಅನ್ನುವಂತ
ಒಂದು ಒಂದು ವಿವರಣೆ, ಒಂದು ಹೃದಯ ವಿದ್ರಾವಕ, ಅಂದ್ರೆ ಅದು ನೋಡೋ ಕೇಳುವಾಗ್ಲೇ ಕಣ್ಣೀರು ಬರುತ್ತೆ. ಅಷ್ಟೊಂದು ಹಸುಗಳು ಕೂಡ ಕಣ್ಣೀರನ್ನ ಸುರಿಸ್ತಾ ಇದ್ವಂತೆ ಕೃಷ್ಣನ ಅಗಲಿಕೆ ನೋವಿನಿಂದ. ಅಂದ್ರೆ ಕೃಷ್ಣ ಅಷ್ಟೊಂದು ಪ್ರೀತಿ ಪಾತ್ರನು ಎಲ್ಲರಿಗೆ ಕೂಡ ಅಂತ ಹೇಳಲಾಗುತ್ತದೆ. ಸೊ ಹಾಗೆ ಇಲ್ಲಿ ಭೂಮಿ ತಾಯಿ ಕೂಡ ಅದೇ ತರ ಹೇಳ್ತಾ ಇದ್ದಾಳೆ. ಸೊ ದೇವೋತ್ತಮ ಪರಮಪುರುಷನ ವಿರಹದ ನೋವನ್ನು ಯಾರು ತಾನೇ ತಾಳಬಲ್ಲರು, ಸಹಿಸ್ಲಿಕ್ಕೆ ಆಗದಿರುವಂತಹ ನೋವು. ಯಾಕೆಂದ್ರೆ ಭಗವಂತನ ಜೊತೆ ನಮ್ಗೆ ಶಾಶ್ವತವಾದಂತಹ ಸಂಬಂಧವಿದೆ ಅಲ್ವಾ. ಸೊ ಗೊತ್ತಿದ್ದು ಗೊತ್ತಿಲ್ಲದೆಯೋ, ಸೊ ಅಂದ್ರೆ ಈಗ ಕನೆಕ್ಟ್ ಆದವರು, ಸೊ ಖಂಡಿತ ಆ ನೋವನ್ನ ಅನುಭವಿಸ್ತಾರೆ ಅಲ್ವಾ. ಈಗ ಸಾಮಾನ್ಯವಾಗಿ ನಾವು ಈಗ ಯಾರ ಜೊತೆ ನಮ್ಮ ಅಟ್ಯಾಚ್ಮೆಂಟ್ ಇರುತ್ತೋ, ಸೊ ಅವರನ್ನ ಕಳೆದುಕೊಂಡಾಗ ಆ ನೋವನ್ನ ನಮ್ಗೆ ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಇದ್ದಾಗ, ಇನ್ನು ದೇವೋತ್ತಮ ಪರಮಪುರುಷನ ಜೊತೆ ಯಾರ್ಯಾರು ಅವರ ಸಂಪರ್ಕದಲ್ಲಿ ಬಂದ್ರು, ಸೊ ಅವರೆಲ್ಲ ಭಗವಂತನ ವಿರಹದಿಂದ ಅವರಿಗೆ ಅಂದ್ರೆ ತಡೆದುಕೊಳ್ಳಿಕ್ಕೆ ಆಗದಿರುವಂತಹ ನೋವು, ಅದನ್ನ ವರ್ಣಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಲಾಗುತ್ತದೆ. ಆತ ತನ್ನ ಮಧುರ ಪ್ರೇಮದ ಮಂದಹಾಸದಿಂದ, ಉಲ್ಲಾಸಪೂರ್ಣ ಕುಡಿನೋಟದಿಂದ ಮತ್ತು ಹೃದಯಕ್ಕೆ ತಾಕುವ ನಿವೇದನೆಗಳಿಂದ ಸತ್ಯಭಾಮಿಯಂತಹ ಪ್ರಿಯತಮೆಯರ ಗಾಂಭೀರ್ಯವನ್ನು, ತೀವ್ರ ಕ್ರೋಧವನ್ನು ಗೆಲ್ಲಬಲ್ಲವನಾಗಿದ್ದಾನೆ. ಸೊ ಎಲ್ಲರ ಮನಸ್ಸನ್ನ ಗೆಲ್ಲುವಂತಹ ಕೃಷ್ಣ ಎಲ್ಲರ ಹೃದಯವನ್ನ ಕೂಡ ಗೆಲ್ಲುತ್ತಾರೆ. ಬೆಣ್ಣೆಯನ್ನ ಕದಿಯುವುದರ ಜೊತೆಗೆ ಹೃದಯವನ್ನು ಕೂಡ ಅವರು ಕದ್ದು ಹೋಗ್ತಾ ಇದ್ರಂತೆ ಅಲ್ಲಿರುವಂತಹ ಜನರು. ಬೃಂದಾವನದಲ್ಲಿದ್ದಂತ ಎಲ್ಲಾ ಮಾತೆಯಂದ್ರಿಗೆ ತಮ್ಮ ಮಕ್ಕಳಿಗಿಂತ ಜಾಸ್ತಿ ಕೃಷ್ಣನ ಮೇಲೆ ಪ್ರೀತಿ ಇತ್ತು. ಎಲ್ಲಾ ಗೋಪಿಯರಿಗೂ, ಸೊ ಕೆಲವೊಂದು ಗೋಪಿಯರು ಅಂದ್ರೆ ವಿವಾಹಿತ ಗೋಪಿಯರಿಗೆ ತಮ್ಮ ಪತಿಗಿಂತ ಜಾಸ್ತಿ ಕೃಷ್ಣನ ಮೇಲೆ, ಸೊ ಎಲ್ಲರಿಗೆ ಕೂಡ ಕೃಷ್ಣನ ಮೇಲೆ ತುಂಬಾನೇ ಪ್ರೀತಿ ಇತ್ತು ವೃಂದಾವನದಲ್ಲಿ. ಸೊ ಅಂತ ಒಂದು ಇದನ್ನ ವೃಂದಾವನದ ಅಂದ್ರೆ ಪರಿಸ್ಥಿತಿ ಹಾಗಿತ್ತು ಅಂತ ಹೇಳಿ. ಸೊ ಇಲ್ಲಿ ಭೂಮಿ ತಾಯಿ ಕೂಡ ಈಗ ಏನ್ ಹೇಳ್ತಾ ಇದ್ದಾಳೆ, ಕೃಷ್ಣ ತನ್ನ ಲೀಲೆಯನ್ನ ಮುಗಿಸಿ ಹೋಗಿದ್ದಾರೆ. ಸೊ ಇದು ನಾನು ಯಾವ ತರ ಹೇಗೆ ನಾನು ಪುನೀತಳಾಗಿದ್ದೆ, ಕೃಷ್ಣ ನನ್ನ ಮೇಲೆ ನಡೆದಾಡಿದಾಗ, ಅಂದ್ರೆ ಈಗ ಹೇಗೆ ಈ ಗೂಸ್ ಬಂಪ್ಸ್ ಬರುತ್ತಲ್ಲ ನಮ್ಗೆ ರೋಮಾಂಚನವಾದಾಗ, ಅದೇ ತರ ನನ್ನ ಮೇಲೆ ಹುಲ್ಲುಗಳು ನಿಂತಾಗ ಯಾವ ತರ ಅನ್ನುವಂತ, ಅಂದ್ರೆ ಆ ತರ ಕಾಣ್ತಾ ಇತ್ತು ಅಂತ ಹೇಳಿ. ಆ ಹುಲ್ಲು ಆ ಸಂತೋಷದಿಂದ ನಾನು ರೋಮಾಂಚಿತಳಾಗಿದ್ದೇನೋ ಎನ್ನುವಂತೆ ಕಾಣುತ್ತಿತ್ತು. ಸೊ ಶ್ರೀಕೃಷ್ಣನ ಸ್ವಧಾಮದಲ್ಲಿ ಇಲ್ಲದಿರುವಾಗ ಆತನ ಸಾವಿರಾರು ರಾಣಿಯರಿಗೆ ಅಗಲಿಕೆ ಉಂಟಾಗುವ ಸಾಧ್ಯತೆ ಇರುತ್ತಿತ್ತು. ಆದರೆ ಆತ ಭೂಮಿಯ ಮೇಲೆ ತನ್ನ ಪಾದ ಕಮಲಗಳನ್ನು ನೂರಿ ಎಲ್ಲೇ ನಡೆದಾಡಿದ್ರು ಭೂಮಿಗೆ ಆತನಿಂದ ಅಗಲುವ ಅವಕಾಶವೇ ಬರುವುದಿಲ್ಲ. ಅಂದ್ರೆ ಈ ಭೂಮಿಯಲ್ಲಿ ಇರುವಷ್ಟು ದಿವಸ ಭೂಮಿಗೆ, ಈಗ ಗೋಪಿಯರಿಗೆ ಕೃಷ್ಣ ವೃಂದಾವನವನ್ನ ಬಿಟ್ಟು ಹೋದಾಗ ಅಗಲಿಕೆಯ ನೋವು ಉಂಟಾಯಿತು. ಮಥುರದಿಂದ ಕೃಷ್ಣ ದ್ವಾರಕೆಗೆ ಬಂದಾಗ ಮಥುರಾವಾಸಿಗಳಿಗೆ ಅಗಲಿಕೆಯ ನೋವು ಉಂಟಾಯಿತು. ದ್ವಾರಕೆಯಿಂದ ಕೃಷ್ಣ ಈ ಕಡೆಗೆ ಬಂದಾಗ ಕುರುಕ್ಷೇತ್ರದ ಯುದ್ಧ ಸಮಯದಲ್ಲಿ ದ್ವಾರಕೆಯಲ್ಲಿರೋರಿಗೆ ಅಗಲಿಕೆಯ ನೋವು ಉಂಟಾಯಿತು. ಆದ್ರೆ ಭೂತಾಯಿಗೆ ಮಾತ್ರ ಅಗಲಿಕೆಯ ನೋವಾಗುವಂತ ಸಂಭವ ಇರ್ಲಿಲ್ಲ, ಯಾಕಂದ್ರೆ ಭೂಮಿಯ ಮೇಲೆನೆ ನಡೆದಾಡ್ತಾ ಇದ್ರು ಕೃಷ್ಣ. ಆದ್ರೆ ಲೀಲೆಯನ್ನ ಮುಗಿಸಿ ಹೋದಾಗ ಇಲ್ಲಿ ಏನಾಯಿತು, ಭಗವಂತ ಈ ಭೂಮಿಯನ್ನು ತೊರೆದು ತನ್ನ ಆಧ್ಯಾತ್ಮಿಕ ಧಾಮಕ್ಕೆ ಮರಳಿದಾಗ ಮಾತ್ರ ಭೂಮಿಯ ಅಗಲಿಕೆಯ ನೋವು ಹೆಚ್ಚು ತೀವ್ರತರದ್ದಾಯಿತು ಅಂತ ಇಲ್ಲಿ ವಿವರಿಸಲಾಗಿದೆ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಗ್ರಂಥರಾಜ ಲಾಸ್ಟ್, ಸಾರಿ ಮ್ಯಾಮ್, ಲಾಸ್ಟ್ ಇದು ಲಾಸ್ಟ್ ಶ್ಲೋಕ ಮ್ಯಾಮ್, ಭಾವಾರ್ಥ ಇಲ್ಲ ಮ್ಯಾಮ್, ಚಾಪ್ಟರ್ ಮುಗಿಯುತ್ತೆ. ನಿಮ್ಗೆ ಅಭಿಪ್ರಾಯ ಇಲ್ಲ? ಹರೇ ಕೃಷ್ಣ. ಮುಕ್ತಿ ಬಿಡೋಣ. ತಯೋರೇವಂ ಕಥಯತಃ, ತಯೋರೇವಂ ಕಥಯತ್, ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ತಯೋರೇವಂ ಕಥಯತಃ, ತಯೋರೇವಂ ಕಥಯತಃ ಪೃಥ್ವೀ ಧರ್ಮಯೋಸ್ತದಾ ಪರೀಕ್ಷಿತಿ ನಾಮ ರಾಜರ್ಷಿಃ ಪ್ರಾಪ್ತಃ ಪ್ರಾಚೀಂ ಸರಸ್ವತೀಂ ತಯೋರೇವಂ ಕಥಯತಃ ಪೃಥ್ವೀ ಧರ್ಮಯೋಸ್ತದಾ ಪರೀಕ್ಷಿನ್ನಾಮ ರಾಜರ್ಷಿಃ ಪ್ರಾಪ್ತಃ ಪ್ರಾಚೀಂ ಸರಸ್ವತೀ ಶಾರದಾ ಎನ್ವಿ ಅವರು ಹೋಗ್ತೀರಮ್ಮ? ನಿಮಿಷ, ಫಸ್ಟ್ ಎಲ್ಲರನ್ನ ಮ್ಯೂಟ್ ಮಾಡ್ಕೊಳ್ಳಿ ಲಜಿತಾ ಅವರೇ, ಆಮೇಲೆ ಅಲಾಟ್ ಮಾಡಿ. ಯಾ ಮ್ಯಾಮ್, ಸಾರಿ. ಎನ್ವಿ ಅವರು ಹೋಗ್ತೀರಾ ಮ್ಯಾಮ್? ಶಾರದಾ ಹರೇ ಕೃಷ್ಣ. ತಯೋರೇವಂ ಕಥಯತೋಃ ಪೃಥಿವೀ ಧರ್ಮಯೋಸ್ತದಾ ಪರೀಕ್ಷಿನ್ನಾಮ ರಾಜಶ್ರೀಃ ಪ್ರಾಪ್ತಃ ಪ್ರಾಚೀಂ ಸರಸ್ವತೀಂ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ನಾನು ಹೋಗ್ತೇನೆ. ಓದಿ ಮಂಜುಳಾ ಸುರೇಶ್ ಓದಿ. ಓಕೆ ಮೇಡಮ್. ತಯೋರೇವಂ ಕಥಯತೋಃ ಪೃಥ್ವಿ ಧರ್ಮೋ ಯೋ ತದಾ ಪರೀಕ್ಷಿ ನಾಮ ರಾಜರ್ಷಿ ಪ್ರಾಪ್ತ ಪ್ರಾಚೀಂ ಸರಸ್ವತಿಂ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮಂತ್ ಪ್ರಭುಜಿ ಓದ್ತೀರಾ ಶ್ಲೋಕನ? ಹರೇ ಕೃಷ್ಣ ಮಾತಾಜಿ. ತಯೋರೇವಂ ಕಥಯತಃ ಪೃಥ್ವಿ ಧರ್ಮಾಯೋಸ್ತದಾ ಪರೀಕ್ಷೀಣಾಮ ರಾಜರ್ಷಿಃ ಪ್ರಾಪ್ತಃ ಪ್ರಾಚೀಂ ಸರಸ್ವತಿಂ. ಹರೇ ಕೃಷ್ಣ. ಸಂಧ್ಯಾ ಈಶ್ವರ್ ಮ್ಯಾಮ್ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ತಯೋರೇವಂ ಕಥಯತೋ ಪೃಥಿವೀ ಧರ್ಮಯೋಸ್ತದಾ ಪರೀಕ್ಷಿ ನಾಮ ರಾಜರ್ಷಿ ಪ್ರಾಪ್ತಃ ಪ್ರಾಚೀಂ ಸರಸ್ವತೀಂ. ಹರೇ ಕೃಷ್ಣ. ಶಶಿಕಲಾ ರಾಮಮೂರ್ತಿ ಅವರೇ ಶಬ್ದಗಳ ಅರ್ಥ ಅನುವಾದ ಓದ್ರಿ. ಕೃಷ್ಣ. ಓದಿ ಮ್ಯಾಮ್. ತಯೋಹೋ ಇಬ್ಬರು, ಏವಂ ಹೀಗೆ, ಕಥಯತೋಹೋ ಸಂಭಾಷಣೆಯಲ್ಲಿ ತೊಡಗಿದ್ದಾಗ, ಪೃಥಿವಿ ಭೂಮಿಯು, ಧರ್ಮಯೋಹೋ ಧರ್ಮಮೂರ್ತಿಗಳು, ತದಾ ಆಗ, ಪರೀಕ್ಷಿತ ನಾಮ ಎಂಬ ಹೆಸರಿನ, ರಾಜ ಋಷಿ ರಾಜರಲ್ಲಿ ಋಷಿಯಾದವನು, ಪ್ರಾಪ್ತಃ ತಲುಪಿದನು, ಪ್ರಾಚೀಂ ಪೂರ್ವಕ್ಕೆ ಹರಿಯುತ್ತಿರುವ ಸರಸ್ವತಿ ನದಿಯನ್ನು. ಅನುವಾದ: ಹೀಗೆ ಭೂಮಿಯು ಮತ್ತು ಧರ್ಮಪುರುಷನು ಸಂವಾದದಲ್ಲಿ ತೊಡಗಿದ್ದಾಗ ರಾಜರ್ಷಿ ಪರೀಕ್ಷಿತ ಮಹಾರಾಜನು ಪೂರ್ವವಾಹಿನಿಯಾದ ಸರಸ್ವತಿ ನದಿ ತೀರವನ್ನು ತಲುಪಿದನು. ಇಲ್ಲಿಗೆ ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ ಪರೀಕ್ಷಿತ ಕಲಿಯುಗವನ್ನು ಸ್ವೀಕರಿಸಿದ ರೀತಿ ಎಂಬ 16ನೇ ಅಧ್ಯಾಯದ ಭಕ್ತಿ ವೇದಾಂತವು ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಗ್ರಂಥರಾಜ್ ಕಿ ಜೈ, ಶ್ರೀಲಾ ಪ್ರಭುಪಾದ್ ಕಿ ಜೈ, ಶ್ರೀಲಾ ಗುರುದೇವ್ ಕಿ ಜೈ, ಅನಂತ ಕೋಟಿ ವೈಷ್ಣವರಂತ ಕಿ ಜೈ. ನಾವು ಶ್ರೀಮದ್ ಭಾಗವತಮನ ಮೊದಲ ಸ್ಕಂದದ 16ನೇ ಅಧ್ಯಾಯವನ್ನ ಯಶಸ್ವಿಯಾಗಿ ಮುಗಿಸಿದ್ದು. ಹರಿ ಬೋಲ್. ಹರೇ ಕೃಷ್ಣ. ಎಲ್ಲರಿಗೂ ಅನಂತ ಹರಿ ಬೋಲ್. ಹರೇ ಕೃಷ್ಣ.